ಶ್ರೀ ದುರ್ಗಾಂಬಿಕೆಯ ಮನಗೊಂಡು ಭಕ್ತಿಯಳು ಅಂಬಿಕಾ ಸುತೆ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಿಗೆ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಿಗೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತವ ಸುರಪುರದ ಅಂಗಡಿಯ ಮೇಲೆ ತೋರಣ ಕಲಶ ಕನ್ನಡಿಗಳು ಅಂಗನೆಯರ ರತಿಯ ಬೆಳಗುತ್ತಿರಿ ಶ್ರಾವಣದ ತಿಂಗಳ ಅಷ್ಟಮಿಯಲ್ಲಿ ಕಂಗೊಳಿಪೆ ಸೌಮ್ಯವಾಸರ ದಾರಿ ರೋಗಿಣಿಯು ಅಂಗಜನತಾತ ದೇವಕಿಯ ಜಠರದಲ್ಲಿ ನವ ತಿಂಗಳಿದ್ದ ಆಮೇಲೆ ಧರೆಯೊಳವತರಿಸಿದ ಶುಭಯೋಗೆ ಶುಭಕರಣದಿ ಧರೆಯೋಳ್ ಅವತರಿಸಿದು ಕೃಷ್ಣಗಿರಿ ಪಾಹಿ ಮಾಂ ಜಯ ಬಾಲಕೃಷ್ಣ ಹರೇ ಪಾಹಿ ಮಾಂ ಕೃಷ್ಣ ಹರೇ ಪಾಹಿ ಮಾಂ ಜಯ ಬಾಲಕೃಷ್ಣ ಹರೇ ಪಾಹಿ ಮಾಂ ಜಿಷ್ಟು ಮುಖ್ಯ ಸುರೌ ವಂದಿತ ಜಿಷ್ಣು ಮುಖ್ಯ ಸುರೌಗ ವಂದಿತ ಪರಮೇಶ್ ವಿನೋದ ಪಾದ ವಿನೋದ ಜಿಷ್ಣು ಮುಖ್ಯ ಸುರೌಗ ವಂದಿತ ಪರಮೇಶ್ ವಿನೋದ ಪಾದ ವಿನೋದ ಕೃಷ್ಣ ಹರೇ ಪಾಹಿ ಮಾಂ ಜಯ ಬಾಲಕೃಷ್ಣ ಹರೇ ಪಾಹಿ ಮಾಂ ಕೃಷ್ಣ ಮಾಂಸಾಕ್ಷಿಗಳಿಂದ ದಿವ್ಯಮಂಗಳಾಕಾರನಾಗಿರುವಂತಹ ನಿನ್ನನ್ನು ಕಣ್ತುಂಬಿಸಿಕೊಳ್ಳುವಂತಹ ಮಹಾಭಾಗ್ಯ ಒದಗಿ ಬಂತು ಸ್ವಾಮಿ. ಕಣ್ಣುಗಳು ಪಾವನವಾಯಿತು, ಪುಳಕಿತಾನಂದ ಗಾತ್ರನಾದೆ. ಶ್ರುತಿ ಸ್ಮೃತಿ ವೇದಗಳು ಪುರಾಣಗಳು ನಿನ್ನ ನೆಲೆಯನ್ನು ಅರಿಯುವುದಕ್ಕೆ ಸಾಧ್ಯವಿಲ್ಲವಂತೆ ಭಗವಂತ. ನಿನ್ನನ್ನು ಕಾಣುವುದಕ್ಕೆ ಮನುವೆಯಾದಿಯಾದ ಮಹಾಮುನಿಗಳು ವಾಯುಭಕ್ಷಕರಾಗಿ ಅದೆಷ್ಟೋ ವರುಷ ತಪಸ್ಸನ್ನಾಚರಿಸಿದರು. ಅವರಿಗೂ ನೀ ಅಲಭ್ಯದಂತೆ. ಬ್ರಹ್ಮಾಂಡೋದರ ಭರಿತನಾದಂತಹ ನೀನು ನಮ್ಮ ಕಣ್ಣ ಸಮಕ್ಷದಲ್ಲಿ ಕಾಣಿಸಿಕೊಂಡ ಕ್ಷಣವೇ ಈ ಜನ್ಮವೇ ಸಾರ್ಥಕವಾಯಿತು. ಇಷ್ಟು ದಿವಸ ಈ ಭೂಮಿಯಲ್ಲಿ ಬದುಕು ಸವೆದಿದ್ದಕ್ಕೆ ಧನ್ಯತಾ ಭಾವ ಒದಗಿ ಬಂತು ಭಗವಂತ. ಶುಭ ಕರ್ಣ ಶುಭ ಯೋಗದಲ್ಲಿ ಈ ಇಳೆಯಲ್ಲಿ ಕಾಣಿಸಿಕೊಂಡಂತಹ ನಿನ್ನ ದಿವ್ಯಾಕಾರ ಸದಾ ನಮ್ಮ ಹೃದಯಂಗಳದಲ್ಲಿ ನೆಲೆಯಾಗಲಿ ಎನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ನಿನ್ನ ದಿವ್ಯ ಚರಣಾರವಿಂದಗಳಿಗೆ ಅಭಿವಾದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಎಂದು ದರಿದಿದೆ ನಿನ್ನ ನಾನು ದೇವ ಎನ್ನುವುದರದೊಳಿಂತು ಹುಟ್ಟಿದೆ ನೀನು ದೇವ ಕಂಸನಿಂದ ಉಪಟಳದಿಂದ ನೀವು ಭೀತರಾದಿದ್ದೀರಾ. ಚಿಂತೆಯನ್ನು ಪಡಬೇಡಿ. ಸೂರ್ಯೋದಯವಾದ ಮೇಲೆ ಕತ್ತಲೆಯ ಭಯವೇ ನಿಮಗೆ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನವಾದಂತಹ ಕಾರ್ಯವಾಗಬೇಕಿದೆ. ಇಲ್ಲಿ ನನ್ನನ್ನು ತೆಗೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ಬಿಡಿ. ಅಲ್ಲಿದ್ದಂತಹ ಮಾಯಾ ಶಿಶುವನ್ನು ಕಂಸನ ಆಸ್ತರದಲ್ಲಿ ಇರಿಸಿದೆ ಅಂತಾದರೆ ದುರುಳನಾದಂತಹ ಕಂಸನನ್ನು ವಧಿಸಿ ಈ ಇಳೆಯ ಭಾರವನ್ನು ಕಳೆಯುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ ಮಕ್ಕಳೇ.
ಒಟ್ಟು ಸೇರಿದವರಿದ್ದೇವೆ. ನಮ್ಮಡೆಯ ಶತ್ರು ನಮ್ಮ ಪಾಲಿಗೂ ಶತ್ರುವೆಂದೇ ತಿಳಿದು ಅವನ ವಿಚಾರವನ್ನು ತಿಳಿಯುವುದಕ್ಕಾಗಿ ತಿರುಗಾಟ ಮಾಡಿದವರು ನಾವು. ನಮ್ಮ ಪಾಲಿಗೆ ಏನು ತಿಳಿದಿಲ್ಲ, ನಿಮಗೆ ತಿಳಿದಿದೆ ಅಂತ ಹೇಳಿ ಆದ್ರೆ ಆರೋಹಿ ಅಪ್ಪಣೆಯನ್ನು ಪಡೆದು ಸಂಚಾರಕ್ಕೆ ಹೊರಟವರು ನಾವು. ಹೌದು. ಆದ್ರೆ ಪ್ರತಿಯೊಂದು ಊರಿಗೂ ಹೋದೆ, ಪ್ರದೇಶಕ್ಕೆ ಹೋದೆ, ಎಲ್ಲಿಗೂ ಹೋದ್ರೂ ಕೂಡ ಆ ಬಾಲಕನ ವಿಚಾರವೇ ತಿಳಿಲಿಲ್ಲ ನನಗೆ. ಸುಳಿವಿಲ್ಲ. ಇಲ್ಲ, ನಿಮಗೆ ಅದೇನಾದ್ರು ತಿಳಿದಿದೆ? ನಿನ್ನಿಂದಲೇ ಆಜ್ಞೆಯನ್ನು ಪಡೆದು ನಮ್ಮ ದೊರೆಯಾದ ಕಂಸ ಮಹಾಪ್ರಭುಗಳ ವಿರೋಧಿಯನ್ನು ಹುಡುಕುತ್ತಾ ಹೋದೆ. ಊರುಗಳಲ್ಲಿ ಮನೆಗಳಲ್ಲಿ ಹುಡುಕಿದರೂ ಕೂಡ ಆ ಕೃಷ್ಣನ ಸುಳಿವೇ ಇಲ್ಲ. ನಮ್ಮ ಪ್ರಮುಖರಾದಂತಹ ಹಿರಿಯನ್ನು ಹುಡುಕುವುದಕ್ಕಾಗಿ ಹೊರಟವರು ನಾವು. ವರ್ತಮಾನ ಕಾಲದಲ್ಲಿ ಬಂದಂತಹ ವಿಚಾರ ನಮ್ಮವಳಿಗಾದಂತಹ ಪುತ್ಥಳಿ ನಂದ ಗೋಕುಲಕ್ಕೆ ಹೋದಳಂತೆ. ಯಾರೋ ಒಬ್ಬ ಹುಡುಗ ಕೊಂದು ಅಯ್ಯೋ, ನಮ್ಮ ಒಳ ಆಗಿರುವಂತಹ ಪೂತರಿಯಲ್ಲ, ಯಾರದು? ಯಾರೋ ಒಬ್ಬ ಹುಡುಗ. ಅಯ್ಯೋ ಎಂತಹ ವರ್ತಮಾನ! ಅಯ್ಯೋ, ನನಗೂ ಪೂತರಿಗೂ ಇನ್ನಲ್ಲದಿದ್ರೂ ಕೂಡ ನಾಳೆ ಆದ್ರೂ ಕೂಡ ಮದುವೆ ಆಗೋಣೆಂಬ
ನಾವು ಆಲೋಚನೆ ಮಾಡಿದವರು. ಹೌದಾ? ವಿಚಾರವೇ ಹೇಳಿ ನನಗೆ. ನಮ್ಮಿರುವರ ಗುಪ್ತ ವಿಚಾರ. ಅಷ್ಟು ಮಾತ್ರವಲ್ಲ, ಪತ್ರ ವಿನಿಮಯ ಪ್ರೀತಿಯ ಸಂಕೇತದಿಂದ. ಹೌದು, ಪತ್ರ ವಿನಿಮಯ ನಾವಿರುವರು ಮಾಡಿದ್ದು. ಹೌದಾ? ಒಡೆಯನ ಶತ್ರುವನ್ನು ಕೊಂದ ಕಾಲಕ್ಕೆ ವಿಚಾರವನ್ನು ಒಡೆಯನಿಗೆ ಹೇಳೋಳೆಂಬುದಾಗಿ ನಾನು ಅರುಹಿದ್ದೆ. ಆದ್ರೆ ಏನು ಮಾಡೋಣ, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ. ಹೌದು, ಅವಳನ್ನ ಪಡಿಬೇಕೆಂಬುದಾಗಿ ಆಸೆ ಎಲ್ಲವೂ ಕೂಡ ನಿರಾಸೆ ಆಗಿದೆ. ಹೀಗೆ ಹೋಗುವ ಹಾಗಿಲ್ಲ, ಬಿಡುವ ಹಾಗಿಲ್ಲ. ಆ ಬಾಲಕರಿಗೆ ಸರಿಯಾಗಿರುತ್ತಹ ಪಾಠವನ್ನು ಕಲಿಸಲೇಬೇಕು. ಹೇಗೆ? ನಾವು ಅಣಿಮಾತ್ರೆ ಅಷ್ಟಸಿದ್ಧಿಗಳನ್ನು ಬಲ್ಲವರು. ಯಾವ ಕಾಲಕ್ಕೂ ಯಾವ ವೇಷವನ್ನಾದ್ರೂ ಮಾಡಬಲ್ಲವರು ನಾವು. ಈಗ ಒಂದು ವೇಷ, ಮತ್ತೆ ಬೇರೊಂದು ವೇಷ. ಹಾಗಾಗಿ ವೇಷವನ್ನು ಬದಲಾವಣೆ ಮಾಡಬೇಕು. ಏನು ಮಾಡ್ತೀವಿ? ನನ್ನನ್ನು ಕಂಡಂತಹ ಮಕ್ಕಳು ನನ್ನ ಬಳಿಗೆ ಬರ್ತಾರೆ. ಆ ಕ್ಷಣದಲ್ಲಿ ಅವರನ್ನು ಒಂದು ನೆಲ ಸಮ ಮಾಡ್ತೇನೆ. ನಿಮ್ಮ ಅಭಿಪ್ರಾಯ? ಈ ರೀತಿಯಲ್ಲ ವೇಷ ಮಾಡಿ ಹೋಗುವುದೆಂಬುದಾಗಿ ಮನ ಮಾಡಿದ್ದೇವೆ. ಹೌದು, ನನ್ನ ವೇಷ ಹೇಗೆ? ಸುಳಿ ಗಾಳಿಯ ರೂಪದಲ್ಲಿ ಹೋಗ್ತೇನೆ. ಮಕ್ಕಳು ಮೈದಾನದಲ್ಲಿ ಆಡುತ್ತಾ ಇರ್ತಾರೆ. ಆ ವಾರವನ್ನು ಹಿಡಿದು ಒಂದು ನಾನು ಮಾಡ್ತೇನೆ. ಇನ್ನು ನಾವು ಹೀಗೆ ಹೋದರೆ ನಮ್ಮ ಕೆಲಸ ಆಗುವುದಿಲ್ಲ. ಅದಕ್ಕಾಗಿ ವೇಷವನ್ನು ಮಾಡಬೇಕಲ್ಲವೇ? ಬಿಡು ಬಿಡು ಚಿಂತೆಯನ್ನು. ನಾನು ಒಂದು ವೇಷ ಮಾಡ್ತೇನೆ. ಹೆಬ್ಬಾವಿನ ರೂಪ ಹೋಗುತ್ತೇನೆ. ಮಕ್ಕಳು ಆಡುತ್ತಿರುವಂತ ಸಂದರ್ಭದಲ್ಲಿ ಒಬ್ಬೊಬ್ಬರ ಸೇಡನ್ನು ನಾನು ತೀರಿಸಿಕೊಳ್ಳುತ್ತೇನೆ. ಬಿಡು ಚಿಂತೆ. ಎಲ್ಲರೂ ಹೆಸರಿಗೆ ತಕ್ಕ ಹಾಗೆ ವೇಷವನ್ನು ಬದಲಾವಣೆ ಮಾಡ್ತೀನಿ. ಹಾಗಾದ್ರೆ ನನ್ನ ವೇಷ
ಮಾಡಿದ್ದೀರಿ. ನನ್ನ ವೇಷ ಯಾವುದು ನಿಮಗೆ ಸಂದೇಹ? ಅಯ್ಯೋ, ಶಕಟಾಸುರ ಅಂದ್ರೆ ಅರ್ಥ ಬಂಡಿ ಎಂಬುದಾಗಿ. ಹಾಗಾಗಿ ಹೆಸರಿಗೆ ಅನ್ವಯವಾಗಿ ರೂಪವನ್ನು ಬದಲಾವಣೆ ಮಾಡ್ತೇನೆ. ಮಕ್ಕಳಿಗೆ ಬಂಡಿ ಅಂದ್ರೆ ಬಹಳಷ್ಟು ಇಷ್ಟ. ಅದು ಹೇಗಿರ್ಬೇಕು? ಬಣ್ಣ ಬಣ್ಣದ್ದಾಗಿರ್ಬೇಕು. ಬಣ್ಣ ಬಣ್ಣದ ಬಂಡಿಯನ್ನು ಧರಿಸಿ ಗುಡ್ಡೆ ಪ್ರದೇಶವನ್ನು ಏರ್ತೇನೆ. ಆ ಕಾಲಕ್ಕೆ ಸಣ್ಣ ಸಣ್ಣ ಮಕ್ಕಳು ಬಣ್ಣ ಬಣ್ಣಕ್ಕೆ ಓಡೋಡಿಕೊಂಡು ಏರುವುದಕ್ಕಾಗಿ ಬರ್ತಾರೆ. ಏರಿದ ಸಂದರ್ಭದಲ್ಲಿ ಎತ್ತರ ಪ್ರದೇಶವನ್ನು ಏರ್ತೇನೆ. ಅಲ್ಲಿಂದ ಕೆಳ ಪ್ರದೇಶ ಹೇಗಿರ್ತದೆ? ಗುಂಡಿ ಆಗಿರ್ತದೆ. ದಪುಕ್, ಹೌದು, ಮಾನೆ ದುಪುಕ್, ಮಾನೆ ಹಾರುವುದು. ಆ ಕಾಲಕ್ಕೆ ಮಕ್ಕಳೆಲ್ಲರೂ ಕೂಡ ಸರ್ವನಾಶವಾಗ್ತದೆ. ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ. ನಾನು ವಿಜಯ ಇಲ್ಲೇ ಇರುವುದು, ಮತ್ತೆ ಎಲ್ಲಿರುವುದು? ಪರದೇಶದ ವಿಜಯ ಅಲ್ಲ, ಇಲ್ಲಿಯ ವಿಜಯ. ನಾನು ತುಳಿದವಳನ್ನು ಮಾತಾಡಿದ್ದಾರೆ. ಬೆಳೆದ ತುದಿಯಲ್ಲಿ ಚಿಗುರು ಹುಟ್ಟಿತು, ಮರದ ತುದಿಯಲ್ಲಿ ಉಗುಳು ಹುಟ್ಟಿತು. ಯಾವುದು ಯಾವುದು ತಪ್ಪಿತು? ಹೇಳಿದ್ದು ತಪ್ಪಿತು. ಎಂತಾಯ್ತು? ಮರದ ತುದಿಯಲ್ಲಿ ಚಿಗುರು, ಉಗುಳು ಹುಟ್ಟಿತು. ನನ್ನ ಅಪ್ಪನ ಹೊಟ್ಟೆಯಲ್ಲಿ ನನ್ನ ಅಮ್ಮ ಹುಟ್ಟಿದ್ಲು, ನನ್ನ ಅಮ್ಮನ ಹೊಟ್ಟೆಯಲ್ಲಿ ನನ್ನ ಅಪ್ಪ ಹುಟ್ಟಿದ್ಲು. ನನಗೆ ಮತ್ತೆ ತಪ್ಪಾಯ್ತಾ? ಏನಾಯ್ತು? ಅಮ್ಮನ ಹೊಟ್ಟೆಯಲ್ಲಿ ಅಪ್ಪ ಹುಟ್ಟಿದ್ದು, ಅಮ್ಮನ ಹೊಟ್ಟೆ ನಿಮ್ಮ ಅಪ್ಪ ಹುಟ್ಟಿದ್ದಾರೆ. ಮತ್ತೆ ಅಪ್ಪನ ಹೊಟ್ಟೆಯಲ್ಲಿ ಅಮ್ಮ ಹುಟ್ಟಿದ್ದು, ಮತ್ತೆ ನನ್ನ ಅಪ್ಪನ ಹೊಟ್ಟೆಯಲ್ಲಿ ಯಾರು ಹುಟ್ಟಿದ್ದು? ನೀನು ಎಲ್ಲ ಆಚೆ ಮಾಡಿ ಅಪ್ಪನ ಹೊಟ್ಟೆಯಲ್ಲಿ ನಾನು ಯಾರೇ ಹುಟ್ಟಿ ಆಯ್ತು. ನಾವು ಇಲ್ಲಿ ಇದು ನಂದ ಗೋಕುಲ, ಇಲ್ಲಿ ಇರುವುದು ನಾವು.
ಹೌದಾ? ನಾನು ಇದೆಲ್ಲ ಯಾಕೆ ಹೇಳುದು, ನಿಮಗೆ ಸ್ವಲ್ಪ ನಿಮಗೆ ತಿಳಿಲಿ ಅಂತ ಹೇಳುದು ನಾನು. ಆಯ್ತಾ, ನಾವೆಲ್ಲ ಹುಟ್ಟಿ ಆಯ್ತಾ, ಹುಟ್ಟಿ ಎಷ್ಟು ವರ್ಷ ಆಯ್ತು ಗೊತ್ತುಂಟಾ? ನಾವು ಸರಿಯಾಗ್ಲಿಲ್ಲ, ಸರಿ ಇಲ್ಲ ನಮಗೆ, ಸರಿ ಇಲ್ಲ. ಈಗ ಸರಿ ಇದ್ದೇವೆ, ಮೊದಲು ಸರಿ ಇಲ್ಲ. ಯಾರಿಗೂ ಓದಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ಯಾರಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲ ಇಂಥ ನಿರಸ್ಕರ ಕುಸ್ಕಿಗಳು ಅಂತ ನಿರಸ್ಕರ ಕುಸ್ಕಿಗಳು, ಎಂತ ಕುಸ್ಕಿಗಳೆಲ್ಲ ಹೇಳ್ತಾ ಇದ್ರು ನಮ್ಮನ್ನೆಲ್ಲ. ಆಮೇಲೆ ಕೃಷ್ಣಯ್ಯ ಹುಟ್ಟಿದ ಇಲ್ಲಿ. ಕೃಷ್ಣಯ್ಯ ಅಲ್ಲಿ ಜಾಕಿ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಜಾಕಿ ಅಮ್ಮನ ಹೊಟ್ಟೆಯಲ್ಲಿ ಕೃಷ್ಣಯ್ಯ ಹುಟ್ಟಿದ್ದು ಸೋಣ ತಿಂಗಳಲ್ಲಿ ಹುಟ್ಟಿದ್ದು. ಸೋಣ ಮಾಸ ಎಂತ ಸೋಣ ತಿಂಗಳಲ್ಲಿ ಹುಟ್ಟಿದ ಕೃಷ್ಣಯ್ಯ. ಹುಟ್ಟಿದ ಮೇಲೆ ಇಲ್ಲಿ ಏನೆಲ್ಲ ಆಯ್ತು ಗೊತ್ತುಂಟಾ? ಕೃಷ್ಣಯ್ಯ ಹುಟ್ಟಿದ ಮೇಲೆ ಎಲ್ಲ ಏನೆಲ್ಲ ಆಗದ್ದು ಇಲ್ಲಿ. ಹೌದು ಹೌದು, ದೊಡ್ಡ ದೊಡ್ಡ ಮರಗಳಲ್ಲೆಲ್ಲ ಹೂವಾಯಿತು, ಗಿಡಗಳಲ್ಲೆಲ್ಲ ಹಣ್ಣಾಯಿತು, ಹೆಣದ ಎಲ್ಲ ದನಗಳೆಲ್ಲ ಎತ್ತವು, ಕರು ಹಾಕದ ಎಲ್ಲ ಹೆಂಗಸರು ಕರು ಹಾಕಿದ್ರು, ಎಲ್ಲ ಎಂತದು ಮತ್ತೆ ಎಳೆದ ಹೆಂಗಸರು ಎತ್ತರು, ಕರು ಹಾಕದ ಎಲ್ಲ ದನ ಎಲ್ಲ ಕರು ಹಾಕಿತು, ಹೂವಾಗದ ಎಲ್ಲ ಗಿಡಗಳಲ್ಲಿ ಹೂವಾಯಿತು, ಹಣ್ಣಾಗದ ಮರಗಳಲ್ಲಿ ಹಣ್ಣಾಯಿತು. ಇದಕ್ಕೆಲ್ಲ ಕಾರಣ ಯಾರು? ಕೃಷ್ಣಯ್ಯ. ಕೃಷ್ಣಯ್ಯ, ಆ ಕೃಷ್ಣಯ್ಯ ಇಲ್ಲಿ ಹುಟ್ಟಿದ್ದ ಆಗಬಾರ್ದು, ಏನೆಲ್ಲ ಆಗಿ ಹೋಯ್ತು. ಹೌದು, ಏನೆಲ್ಲ ಆಯ್ತು. ಈಗ ಆದ್ರೆ ನನಗೆ ಬಹಳ ಸಂತೋಷ ಅಲ್ಲ, ನಾನು ಕೃಷ್ಣಯ್ಯನ ಜೊತೆಯಲ್ಲೇ ಇರುವವ. ಹೌದು, ಮಿತ್ರ, ಆಪ್ತ ಮಿತ್ರ ನಾನು, ಕೃಷ್ಣಯ್ಯನ ಆಪ್ತ ಮಿತ್ರ. ನಾವೆಲ್ಲ ಜೊತೆಯಲ್ಲೇ, ಯಾವಾಗಲೂ ಜೊತೆಯಲ್ಲಿ, ಆಟ ಜೊತೆಯಲ್ಲಿ, ಓಟ ಜೊತೆಯಲ್ಲಿ, ಊಟ ಜೊತೆಯಲ್ಲಿ ಎಲ್ಲ ಆಗಿ. ನೋಡಿ, ನಾವು ಬೆಳಗ್ಗೆ ಎದ್ದು ಚೆನ್ನಾಗಿ ಊಟ ಮಾಡಿ ದನಕರುಗಳನ್ನೆಲ್ಲ ಮೇಯಿಸುವುದಕ್ಕೆ ಹೇಳ್ಕೊಂಡು ಹೋಗುವವರು. ದಿವಸದಲ್ಲಿ ಬರ್ತಾನೆ ಕೃಷ್ಣಯ್ಯ, ಮತ್ತೆ ನಾನು ಜೊತೆಯಲ್ಲೇ ಇರುವುದು. ನಾನು ಹೇಳಿದಾಗೆ ಕೃಷ್ಣಯ್ಯ ಇದ್ದಾನೆ. ನಿಮಗೇನಾದ್ರೂ ಆಗ್ಬೇಕಿದ್ರೆ ನನ್ನಲ್ಲಿ ಹೇಳಿದ್ರೆ ಆಯ್ತು, ನಾನು ಹೇಳಿದ್ರೆ ಆಗುದಿಲ್ಲ ಅಂತ ಹೇಳುದಿಲ್ಲ ಕೃಷ್ಣಯ್ಯ. ನಿನ್ನ ಕೃಷ್ಣಯ್ಯ ಕರ್ತಾನೆ, ನನ್ನನ್ನು ಕರೆದು ಹೇಳಿದ್ದಾನೆ, ವಿಜಯ ಇಲ್ಲಿ ಎಲ್ಲ ದನಗನ್ನೆಲ್ಲ ಮೇಯಿಸಿ ಆಯಿತು, ಇನ್ನು ಇಲ್ಲೆಲ್ಲ ಮೇವೆಲ್ಲ ಸಿಗುದಿಲ್ಲ, ನಾವು ಎಲ್ಲಿಯಾದ್ರೂ ಬೇರೆ ಹೋಗುವ, ಎಲ್ಲಿಗೆ ಅಂತ ಹೇಳೋದಿಲ್ಲ ಅಂತ ಹೇಳಿದ್ದಾನೆ. ಎಲ್ಲಿಗೆ ಅಂತ ಹೇಳುದಿಲ್ಲ, ನಾಳೆ ಬೆಳಗ್ಗೆ ಎದ್ದು ಅಶ್ವತ್ಥ ಕಟ್ಟೆ ಹತ್ತಿರ ಬರ್ಬೇಕು ಅಂತ ಹೇಳ್ತಾನೆ. ಹೌದು, ಕಟ್ಟೆ ಹತ್ತಿರ ಬರ್ಬೇಕು ನೀನು ಅಂತ ಬೆಳಗ್ಗೆ ಎದ್ದು ಬರ್ಲಿಕ್ಕೆ ಹೇಳಿದ್ದಾನೆ. ಈ ದೊಡ್ಡವರೆಲ್ಲ ಹೀಗೆ ಮಾಡುವುದಲ್ಲ, ಇವರಿಗೆಲ್ಲ ಸಮಯ ಪ್ರಜ್ಞೆ ಉಂಟಾ ಇವರಿಗೆ? ಎಷ್ಟೊತ್ತಿಗೆ ಬರುವುದು, ಎಷ್ಟೊತ್ತಿಗೆ ಮತ್ತೆ ಎಷ್ಟೊತ್ತಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಪ್ರಾರಂಭ ಮಾಡುವುದು ಅಷ್ಟು ಗೊತ್ತಾಗೋದಿಲ್ಲ. ನಾವು ಕಾಯುವವರು ಮಂಗಗಳ. ಹೌದಾ? ನನಗೆ ಅದೇ ಬರುವುದಿಲ್ಲ ಅವ ಕೃಷ್ಣಯ್ಯ. ಅವ ಒಪ್ಪಿಕೊಂಡಿದ್ದಾನೆ, ಎಲ್ಲೋ ಒಪ್ಪಿಕೊಂಡಿದ್ದಾನೆ. ಬರ್ಲಿ, ಹೌದು, ಅವನಿಗೆ ಜಾಕಮ್ಮ ಹೇಳ್ತಾರಲ್ಲ, ಒಂದೊಂದು ಕೆಲಸ ಹೇಳ್ತಾರೆ, ಎಲ್ಲೋ ಒಪ್ಪಿಕೊಳ್ಳುತ್ತವ. ಆಮೇಲೆ ಸಮಯಕ್ಕೆ ಆಗುವಾಗ ಕೈಕಾಲು ಬಿಡುದು, ಅಲ್ಲಿಗೆ ಹೋಗ್ಲಿಕ್ಕಿಲ್ಲ, ಇಲ್ಲಿಗೆ ಹೋಗ್ಲಿಕ್ಕಿಲ್ಲ. ಅದಕ್ಕೆ ನಾನು ಬೇಗ ಬಂದಿದ್ದೇನೆ. ನೋಡಿ, ಇಷ್ಟು ಹೊತ್ತಾಯ್ತು, ಇವ ಬಂದಿದ್ದಾನ, ಬರುವುದಿಲ್ಲ. ಇವರೆಲ್ಲ ಜೊತೆಯಲ್ಲಿ ಇದ್ರೆ ನಮ್ಮ ಮರ್ಯಾದೆ ಕೂಡ ಹೋಗ್ತದೆ ಹೀಗೆ ಮಾಡಿದ್ರೆ. ಮತ್ತೆ ಅದಕ್ಕೆ ನಾನು ಇವತ್ತೊಂದು ನಿರ್ಧಾರ ಮಾಡಿದ್ದೇನೆ. ಏನಿಲ್ಲ, ಇವರನ್ನು ಎಲ್ಲ ಬಿಟ್ಟು ಹೋಗುದು ಸಾಕು ನನಗೆ. ಹೌದು, ಇವರ ಏನೆಲ್ಲ ಮಾಡುದು, ಮತ್ತೆ ನನಗೆ ಬೈಯುವುದು. ತಿರುಗಾಟ ಇಲ್ಲ, ತಿರುಗಾಟ ನಿಲ್ಲಿಸ್ತೇನೆ. ಏನಿಲ್ಲ, ಬೈತಾರೆ ಗೊತ್ತುಂಟ ನನಗೆ ಬೈಯುವುದು. ಹೌದು, ಇವರು ಮಾಡುದು. ಬರೆದು ಹಾಕಿದ್ರೆ ಆಯ್ತಾ, ಪೂರ್ತಿ ನೋಡಿ ಬರೆದು ಹಾಕಿದ್ರೆ ಆಗ್ತದೆ. ಒಂದಿಷ್ಟು ನೋಡಿ ಬರೆದು ಹಾಕುದು, ಹಾಗೆ ಮಾತಾಡ್ತಾನೆ ಹೀಗೆ ಮಾತಾಡ್ತಾನೆ ಅಂತ. ಹೌದು, ಪೂರ್ತಿ ನೋಡ್ಲಿ ಬೇಕಾದ್ರೆ ಬೈಲಿ, ಇಲ್ಲದಿದ್ರೆ ನನಗೆ ಅದು ಬೇಸಲಾಗುದಲ್ಲ. ನೀವೆಲ್ಲ ಜೊತೆಯಲ್ಲಿ ಇರ್ತೀರಿ, ಹೌದಾ? ಅವರು ಬೈಯುವುದು ನನಗೆ ಯಾಕೆ? ನಿಮಗೆ ಕೂಡ ಜೊತೆಯಲ್ಲಿ ಬೈಲಿಕ್ಕೆ ಆಗುದಿಲ್ಲ ಅವರಿಗೆ. ಮಾತಾಡುದು ನೀನು, ನಾವಲ್ಲ. ಮಾತಾಡುದು ನಾನು, ಆದ್ರೆ ನಿಮಗೆ ಆಗುದಿಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳಲಿಕ್ಕೆ ಆಗುದಿಲ್ವಾ? ಮತ್ತೆ ನೀವೇ ಜನ. ಹೌದು, ನೀವೇ. ನೀವು ಕೊಂಡು ಹೋಗ್ಲಿಕ್ಕೆ ಮಾತ್ರ 5,000. ಮತ್ತೆ ಹಾಗೆ ಈಗ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ನಾನೊಂದು 2-3 ಸಲ ಕಳೆಯುವುದು, ಮತ್ತೆ ಅಪಪ್ರಚಾರ ನಮಗೆ ಬರಬಾರ್ದು. ಅವ ಹೇಳದೆ ಹೋದಂತ ಹೇಳಿಕ್ಕಿಲ್ಲಲ್ಲ, ಅದಕ್ಕೆ ಒಂದು 2 ಸಲ ಕಳೀತೇನೆ ನಾನು. ಬಂದ್ರೆ ಅವ ಬರ್ತಾನೆ, ಅಲ್ಲ ಅವ ಬರುವುದಿಲ್ಲ. ಬಂದ್ರೆ ಬರ್ತಾನೆ, ಬರದಿದ್ರೆ ನಾನಾದ್ರೂ ಹೋಗ್ಬೋದಲ್ಲ. ಮತ್ತೆ ಸುಮ್ಮನೆ ಯಾಕೆ ಕರೀತೇನೆ. ನೋಡಿ, ಇದು ನನಗೆ ಇದು ರಾಜಕೀಯ ಆಗುದಿಲ್ಲ ನೋಡಿ.
ಎಂತ ವಿಷಯ? ನಿಮಗೆಲ್ಲ ಮೂರು ಮೂರು ಅಲ್ಲೇ ಇಡ್ಲಿಲ್ವಾ? ಇದು ನಮಗೆ ಯಾಕೆ ಮೇಲೆ ಕಟ್ಟಿದ್ದು? ಯಾಕೆ ಕಟ್ಟಿದ್ದು? ಅದು ರಾಜಕೀಯ, ಮತ್ತೆ ನಮಗೆ ಬೈಯುವುದು. ಕೈಯಲ್ಲಿ ಕೊಟ್ಟು ಹೋಗು. ಎಂತದ್ದು ಕೈಯಲ್ಲಿ ಕೊಡುದು? ಮತ್ತೆ ಇದನ್ನೇನು ಮಾಡ್ತೀರಿ? ಇದನ್ನ ಯಾರ ಕೈಯಲ್ಲಿ ಕೊಡ್ಬೇಕು? ನಾನು ಇಲ್ಲಿಂದ ಮೂರು ಸಲ ಕಲಿತೇನೆ, ಬಂದೇ ಬರ್ತಾನೆ, ಇಲ್ಲದಿದ್ರೆ ಆಗುದು. ಓ ಕೃಷ್ಣಯ್ಯ ಬರುದಿಲ್ಲ, ಅದೆಲ್ಲ ಬರುದಲ್ಲ. ಇನ್ನು 2 ಸಲ ಉಂಟು. ಓ ಕೃಷ್ಣಯ್ಯ ಇಲ್ಲಲ್ಲ, ಇನ್ನು ಒಮ್ಮೆ ಮಾತ್ರ ಕಲೀಲಿಕ್ಕೆ ಇರೋದು ಪುಣ್ಯಾತ್ಮ. ಬಾಮರ, ಮತ್ತೆ ಇಲ್ಲದಿಲ್ಲ ನಾನು ಹೋಗ್ಬೇಕಷ್ಟೇ. ಹಾಗೆ ಒಬ್ಬನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಬಾ ಆಯ್ತಾ? ಬಂದನ? ಬಂದ್ರೆ ಬರ್ತಾನೆ, ಕಳೆದು ಮತ್ತೆ ನಾನು ಹೋಗ್ತೇನೆ. ಓ ಏನಾಯ್ತಾ ನಿನಗೆ? ನಾನಲ್ವೇನು ಬಂದದ್ದು? ಓ ಇದು ನೀನ್ ಬಂದತ್ತ? ಗೊತ್ತಾಗ್ಲಿಲ್ವಾ ನಿನಗೆ? ಗೊತ್ತಾಗುದಾ? ಅಲ್ಲ ನಿನಗೇನಾಯ್ತು ಈಗ? ಎಲ್ಲೆಲ್ಲಿಗೆಲ್ಲ ಕೈ ಹಾಕುದ? ಬಂದು ಕಣ್ಣಿಗೆಲ್ಲ ಕೈ ಹಾಕುವಾಗ ಎಷ್ಟು ನನಗೆ ಹೆದರಿಕೆ ಆಯ್ತು ಗೊತ್ತುಂಟ? ಹಾಕಬಾರ್ದಾ? ಮತ್ತೆ ಏನಾಯ್ತು ಈಗ? ಅದು ಕಣ್ಣೆಲ್ಲ ಉಂಟಲ್ಲ, ಅದು ಸೂಕ್ಷ್ಮ ಪ್ರದೇಶ, ಅಲ್ಲಿಗೆಲ್ಲ ಮುಟ್ಲಿಕ್ಕಿಲ್ಲ. ಈಗ ಗೊತ್ತುಂಟ? ನಾನು ಹೀಗೆ ಹಿಡಿದದ್ದು ಮುಟ್ಲಿಲ್ಲ, ಆಯ್ತಾ? ಹೆದರಿಕೆ ಆಯ್ತಾ? ಮತ್ತೆ ಹೆದರಿಕೆ ಆಗದೆ? ಯಾಕೆ ಹೆದರಿದ್ದೀನಿ? ಹೆದರಿಕೆ ಆದದ್ದಲ್ಲ ನನಗೆ. ಮತ್ತೇನಾದ್ರು? ನನಗೆ ಸ್ವಲ್ಪ ಧೈರ್ಯ ಕಮ್ಮಿ ಆದ ಹಾಗೆ ಆದದ್ದು. ಎಂತದು? ಧೈರ್ಯ ಕಡಿಮೆ ಆದದ್ದು. ಧೈರ್ಯ ಅದೆಂತದು? ಅದು ಧೈರ್ಯ ಧೈರ್ಯ ಕಮ್ಮಿ ಆದದ್ದು. ಧೈರ್ಯ ಕಡಿಮೆ ಆಗುದು, ಹೆದರಿಕೆ ಆಗುದು ಎರಡು ಒಂದೇ ಅಲ್ವೇನಾ? ಅಲ್ಲ, ಅಲ್ವಾ? ಹೆದರಿಕೆ ಅಂತ ಹೇಳಿದ್ರೆ ಯಾರು ಇಲ್ಲದಾಗ ಕತ್ತಲನ್ನು ಹೊತ್ತಿನಲ್ಲಿ ಆಗುವುದು ಅದು ಹೆದರಿಕೆ. ಹೀಗೆಲ್ಲ ಹಗಲಲ್ಲಿ ಎಲ್ಲ ಇರುವಾಗ ಆಗುವುದು ಅದು ಧೈರ್ಯ ಕಡಿಮೆ ಆಗುದು. ನಿನಗೆ ಹಗಲು ಹೊತ್ತಿನಲ್ಲಿ ಹೆದರಿಕೆ ಆಗುದಿಲ್ಲ. ಹಾಗೆ ಆಗ್ಲಿ. ಈಗ ನಾನೇ ಬಂದದ್ದು ಅಂತ ಗೊತ್ತಾಯ್ತೇನೆ. ಹೇಗೆ? ಎಂತದ್ದು? ನಿನ್ನಲ್ಲಿ ಮಾತಾಡುದಿಲ್ಲ ನಾನು, ಕೋಪ ನಿನ್ನಲ್ಲಿ. ಆಚೆ ಎಲ್ಲಿಯಾದ್ರೂ ತೋಟಕ್ಕೆ ಹೋಗಿಲ್ಲ? ಯಾಕೆ? ನೀರು ಬಿಡುವುದಕ್ಕೆ. ನಿನ್ನಲ್ಲಿ ಕೋಪ ನಿನ್ನಲ್ಲಿ. ವಿಜಯ ಬರುವುದಿಲ್ಲ, ಬರುವುದಿಲ್ಲ. ನನ್ನ ಮಿತ್ರ ಮೈಯಿಂದ ಕೈ ತೆಗಿ. ಆಯ್ತು. ಈಗ ಕೋಪ ಮಾಡ್ಬೇಕಿದ್ರೆ ಮಾತಾಡುವುದಕ್ಕೆ ಬಿಡು, ಮತ್ತೆ ಬಿಡು ನೀರು. ನೀನು ಈಗ ನಾನೇನು ಮಾಡಿದ್ದೇನೆ? ಏನು ಮಾಡ್ಲಿಲ್ಲ. ನೀನೇನು ಮಾಡ್ಲಿಲ್ಲ. ಸಿಟ್ಟು ಬರುವಂತದ್ದು ಏನು ಮಾಡಿ? ಸಿಟ್ಟು ಬರದ ಮತ್ತೆ ಈಗ ಬರದ ಸಿಟ್ಟು ಯಾವಾಗ ಬರ್ಲಿಕ್ಕೆ ಇರುವುದು ನನಗೆ? ಯಾಕೆ ಬಂತು ಈಗ? ಮತ್ತೆ ನೀನ್ ನನಗೆ ಮೋಸ ಮಾಡಿದ್ದಿ. ಮೋಸ ಮಾಡಿ ಯಾವಾಗ? ಮೋಸ ಮಾಡಿದ ಗೆಳೆಯ ಗೊತ್ತುಂಟ? ಯಾವಾಗ? ಇಲ್ಲಿ ಈಗಲೇ ಮಾಡಿ. ಏನು ಮಾಡಿದ್ದೇನೆ? ನೀನ್ ನಿನ್ನೆ ನನ್ನಲ್ಲಿ ಏನು ಹೇಳಿದ್ದಿ? ಏನು ಹೇಳಿದ್ದಿ? ನಾಳೆ ಬೆಳಿಗ್ಗೆ ಎದ್ದು ಬರಬೇಕು, ಅಲ್ಲಿ ಕಟ್ಟೆ ಹತ್ತಿರ ಬರಬೇಕು. ಎಷ್ಟೊತ್ತಿಗೆ ಬರಬೇಕು? ಬೆಳಿಗ್ಗೆ ಬರಬೇಕು. ಕೋಳಿ ಕೂಗುವ ಹೊತ್ತಿಗೆ ಬರಬೇಕು ಅಂತ ಹೇಳಿದ್ವಿ. ಹೌದಾ? ನಾನು ಕೋಳಿ ಕೂಗುವ ಮೊದಲೇ ನಾನೇ ಕೋಳಿಯನ್ನು ಎಬ್ಬಿಸಿ ಕೂಗು ಅಂತ ಹೇಳಿ ನಾನು ಬಂದದ್ದು. ಗೊತ್ತು? ಅಷ್ಟು ಬೇಗ ಎದ್ದು ಬಂದಿದ್ದೇನೆ. ಅಷ್ಟು ಬೇಗ? ಎಲ್ಲಿಗೆ ಬರುವುದಕ್ಕೆ ಹೇಳಿದ್ದು? ಇಲ್ಲಿಗೆ ಕಟ್ಟೆಗೆ ಬರ್ಲಿಕ್ಕೆ ಹೇಳಿದ್ದು. ಹೌದು. ನೀನು ಬಂದದ್ದು ಎಲ್ಲಿಗೆ? ನಾನು ಕಟ್ಟೆಗೆ ಬಂದದ್ದು. ಯಾವ ಕಟ್ಟೆಗೆ? ಇದೇ ಕಟ್ಟೆಗೆ ಬಂದ. ನಾನು ಬರುವುದಕ್ಕೆ ಹೇಳಿದ್ದು ಯಾವ ಕಟ್ಟೆ? ಯಾವ ಕಟ್ಟೆಗೆ? ಅರಳಿ ಕಟ್ಟೆಗೆ ಬರಬೇಕು. ಅರಳಿ ಕಟ್ಟೆಗೆ ಬಂದದ್ದು. ನೀನು ಬಂದದ್ದು ಅರಳಿ ಕಟ್ಟೆಗೆ ಬಂದ. ನೋಡಿದೀಯ? ಅದೆಂತದಲ್ಲಿ? ಕಟ್ಟೆ. ಹೌದು. ಮೇಲೆ ನೋಡಿ. ಮೇಲೆ ನೋಡ್ಬೇಕು ಅಂತ ಇಲ್ಲ. ಯಾಕೆ ನೋಡುದಿಲ್ಲ? ನಮಗೆ ಮೇಲೆ ನೋಡಿ ಅಭ್ಯಾಸ ಇಲ್ಲ. ನಮಗೆ ಕೆಳಗೆ ಕಟ್ಟೆ ನೋಡುವಾಗ್ಲೇ ಗೊತ್ತಾಗ್ತದೆ ಇದು ಯಾವ ಮರದ ಕಟ್ಟೆ, ಈ ಕಟ್ಟೆಯಲ್ಲಿ ಏನೆಲ್ಲ ನಡೀತದೆ, ಇಲ್ಲಿ ಎಷ್ಟು ವ್ಯವಹಾರ ಆಗ್ತದೆ ಎಲ್ಲ ನಮಗೆ ಗೊತ್ತುಂಟು. ಹುಚ್ಚ ನೀನು ಅದೆಲ್ಲ ಹುಚ್ಚಗಿಚ್ಚ ಇರ್ಲಿಕ್ಕಿಲ್ಲ. ಮತ್ತೆ ನನಗೆ ಯಾವಾಗಲೂ ಕೆಳಗೆ ನೋಡುತ್ತಾ ಹೋಗುದಲ್ಲ, ಸ್ವಲ್ಪ ಮೇಲೆ ನೋಡ್ಬೇಕು. ಮೇಲೆ ನೋಡ್ಬೇಕು ಅಂತ ಇಲ್ಲ. ನೀನು ಬಂದದ್ದು ಕಟ್ಟೆಗೆ ಪುಣ್ಯಾತ್ಮ. ಮರ ಯಾವುದು ಅಂತ ನೋಡ್ಬೇಕು ಅಂತ ಇಲ್ಲ ನನಗೆ. ಅದು ನನಗೆ ಬೇಕಾಗಿ ಅಲ್ಲ, ನಿನಗೆ ಬೇಕಾಗಿ ಒಮ್ಮೆ ನೋಡ್ತೇನೆ. ಎಲ್ಲಿಯಾದ್ರೂ ಮರ ಬೇರೆ ಇರ್ಬೇಕು. ಮತ್ತೆ ನನ್ನ ವಿಷಯ ಗೊತ್ತಿಲ್ಲ. ಅಲ್ಲ ಅದು ಹೇಗೆ ಮರ ಬದಲಾದದ್ದು ಈಗ? ಅದು ನಾನು ಅರಳಿ ಕಟ್ಟೆಗೆ ಬಂದು ಆಗ ಕಾಯ್ತಾ ಇದ್ದೇನಲ್ಲಿ, ಇವ ಮಾವಿನ ಕಟ್ಟೆಗೆ ಬಂದು ಅರಳಿ ಕಟ್ಟೆಗೆ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇವ ಮರ ಹೇಗೆ ಅದು ಬದಲಾದದ್ದು? ಮರ ಬದಲಾದದ್ದಲ್ಲ, ನೀನು ಬಂದ ಜಾಗ ಬದಲಾದದ್ದಲ್ಲ ಕೃಷ್ಣಯ್ಯ. ಮತ್ತೆ ಇದು ಮಳಗ ರಾಜಕೀಯ ಮಾಡಿದ್ದು ಮರ.
ನಿನಗೆಲ್ಲ ರಾಜಕೀಯ ಮಾಡುವ ರಾಜಕೀಯ ನಾವು ಯಾವಾಗಲೂ ಜೊತೆಯಲ್ಲಿ ಇರ್ತೇವಾ? ಹೌದು. ನಾವು ಎಷ್ಟು ದೊಡ್ಡ ಜಗಳ ಆದ್ರೂ ನಾವು ಬೇರೆ ಬೇರೆ ಆಗುದಿಲ್ಲಲ್ಲ. ಅದಕ್ಕೆ ನಮ್ಮನ್ನು ಬೇರೆ ಮಾಡ್ಲಿಕ್ಕೆ ಇದು ಮಾಡಿದ್ದು ಉಪಾಯ ಅಲ್ವೋ? ನಿನ್ನ ತಪ್ಪು ಇಲ್ಲ, ನನ್ನ ತಪ್ಪು ಇಲ್ಲ. ನೀನು ಬಂದ ಜಾಗ ತಪ್ಪಿದ್ದಷ್ಟೇ. ಮರದ ತಪ್ಪು. ನಾನು ಆಗ್ಲೇ ಬಂದಲ್ಲಿ ಕಾಯ್ತಾ ಇದ್ದೇನೆ, ಗೊತ್ತುಂಟಾ? ಮರದ ತಪ್ಪು. ಮತ್ತೆ ನಾನು ಬಂದದ್ದು ಅಳರಿ ಮರದ ಹತ್ತಿರವೇ. ನಾನು ಬಂದ ಮೇಲೆ ಇಲ್ಲಿಯ ಮರ ಅಲ್ಲಿ ಹೋಗಿ, ಅಲ್ಲಿಯ ಮರ ಇಲ್ಲಿ ಬಂದದ್ದು. ಅಲ್ಲ, ನಿನ್ನ ವಿಷಯ ನನಗೆ ಗೊತ್ತಿಲ್ವಾ? ಇಲ್ಲಿಗೆ ಬರ್ತೇನೆ ಅಂತ ಹೇಳಿ ಇಲ್ಲಿಗೆ ಬರ್ಲಿಕ್ಕಿಲ್ಲ, ಇಲ್ಲಿಗೆ ಆದ್ರೂ ಹೋಗುದು ನೀನು. ಮತ್ತೆ ಹೋಗ್ಬೇಕು ನೀನು. ನಮಗೆ ಕಟ್ಟೆ ತುಂಬಾ ಇರ್ತದಲ್ಲ, ಮತ್ತೇನು ಮಾಡೋದು? ಇನ್ನು ಮುಂದೆ ಹಾಗಾಗಬಾರದು. ಇಲ್ಲ, ಅಂತೂ ನಾವು ಇಬ್ಬರು ಜೊತೆಯಾಗಿದ್ದೇವೆ. ಹೌದು ಮಿತ್ರ. ಕಿಟ್ಟಯ್ಯ, ಇದು ಏನ್ ಕಿಟ್ಟಯ್ಯ? ಒಂದು ವಿಶೇಷ ಇವತ್ತು. ಏನ್ ಕಿಟ್ಟಯ್ಯ? ಇಲ್ಲಿ ಬಾ. ನನ್ನನ್ನು ಬೆಳಗ್ಗೆ ಬರ್ಲಿಕ್ಕೆ ಹೇಳಿದ್ಯಲ್ಲ. ನಾನು ಮನೆಯಿಂದ ಬರುವಾಗ ಅಮ್ಮ ಮನೆಯಲ್ಲಿ ಬಗೆ 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 ತಿಂಡಿ ಮಾಡಿದ್ರು ಅಂತ. ಹೌದಾ? ಮನೆಗೆ ಹೋಗಪ್ಪ. ತಿಂಡಿ ಮಾಡಿದ್ದಾರೆ. ಮನೆಗೂ ಹೋಗುದು ಬೇಡ. ಮತ್ತೆ ಏನಿದೆ ಅಂತ ಕೇಳು. ಏನುಂಟು? ಎಳ್ಳುಂಡೆ, ಎಳ್ಳುಂಡೆ, ಹೋಳಿಗೆ, ಇಲ್ಲಿ ಉಂಡೆ, ಎಳ್ಳುಂಡೆ, ಎಳ್ಳುಂಡೆ, ಹೋಳಿಗೆ, ಹೋಳಿಗೆ, ಕಜ್ಜಾಯ, ಹೋಳಿಗೆ, ಉಂಡೆ, ಎಲ್ಲ ಬಗೆ 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 ತಿಂಡಿ ಮಾಡಿದ್ರು. ಹೌದಾ? ಎಲ್ಲ ಗಂಟು ಕಟ್ಟಿ ನಾನು ಬರುವ ಅವಸರದಲ್ಲಿ ಮರ್ತೇ ಹೋಯ್ತು. ನಿನ್ನ ಮಾತನ್ನು ಕೇಳಿ ಎಲ್ಲಿಯಾದ್ರೂ ನನ್ನ ಗಂಟನ್ನು ನಾನು ಬಿಸಾಡ್ತಿದ್ರೆ ಆಯ್ತು, ನಿನಗೂ ಇಲ್ಲ ನನಗೂ ಇಲ್ಲ. ಈಗ ನೀನು ತಂದಿದ್ಯಾ? ಮತ್ತೆ ಏನ್ ತಂದಿದ್ದಿ? ನಾನೇನ್ ತರಲಿಲ್ಲ. ತೋರಿಸುದಿಲ್ಲ. ನನಗೆ ತೋರಿಸು, ನನಗೆ ಕೊಡ್ಬೇಡ. ಏನಿದೆ ಅಂತ ಹೇಳು. ಮತ್ತೆ ಏನ್ ತಂದ? ಆಗ ನೀನು ಕೇಳಿದ ತಕ್ಷಣ ತೋರಿಸಿದ್ರೆ ಅದು ರುಚಿ ಹೋಗ್ತದೆ. ಬೇಡ, ಹೇಳು ನನಗೆ. ಇಲ್ಲ, ಏನು ತಂದಿದ್ದೀನ ಅಂತ ಹೇಳು. ನಾನು ಅವಲಕ್ಕಿ ಮೊಸರು, ಅವಲಕ್ಕಿ ಮೊಸರು ತಂದಿದ್ದೇನೆ. ಅವಲಕ್ಕಿ ಮೊಸರು, ಅವಲಕ್ಕಿ ಮೊಸರು ತಂದಿದ್ಯಾ? ಅವಲಕ್ಕಿ ಮೊಸರನ್ನು ಚೆನ್ನಾಗಿ ಹಾಕಿ ಗೋಣಿಯಲ್ಲಿ ಕಟ್ಟಿಕೊಂಡು ಬಂದದ್ದು. ಪುಣ್ಯಾತ್ಮ, ಅದು ಎಂತದು? ಎರಡೇ ಇರೋದು ಕಿವಿ, ಅದನ್ನು ಹರಿಬೇಡ. ಮತ್ತೆ ನನಗೆ ನಾಲ್ಕಿದೆಯಾ? ನನಗೂ ಕೂಡ ನೀವು ದೊಡ್ಡವರು, ನಿಮಗೆ ಬೇಕಾದ್ರೆ ಇನ್ನೆಲ್ಲ ತಂದು ಕೊಡ್ತಾರೆ. ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ನಾನು. ಎಂತದು? ತಿನ್ನುವ ಆಹಾರ, ಸೇವಿಸುವ ಗಾಳಿ, ಕುಡಿಯುವ ನೀರು ಯಾವಾಗ್ಲೂ ಶುಚಿಯಾಗಿರ್ಬೇಕು ಅಂತ. ಈಗ ಮೊಸರ ಅವಲಕ್ಕಿಯನ್ನು ಕಲಸಿಕೊಂಡು ಗೋಣಿ ಚೀಲದಲ್ಲಿ ಕಟ್ಟಿಕೊಂಡು ಬಂದ್ರೆ ತಿನ್ನುವುದು ಮನುಷ್ಯರ ಪ್ರಾಣಿಗಳ? ನೀನು ಯಾವ ಅವಸರಕ್ಕೆ ಹುಟ್ಟಿದವ ಪುಣ್ಯಾತ್ಮ? ಮತ್ತೆ ಅವಸರ ಆಗದೆ ನನ್ನದು ಮುಗೀತಾ? ಮುಗಿಲಿಲ್ವಾ? ಮತ್ತೆ ಮುಗಿಲಿಲ್ಲ. ಗೋಣಿಯಲ್ಲಿ ನೀನೇ ಅಲ್ವಾ ಹೇಳಿದ್ದು ಕಲಸಿಕೊಂಡು ಗೋಣಿ ಚೀಲದಲ್ಲಿ ಕಟ್ಟಿಕೊಂಡು ಬಂದು? ಗೋಣಿಯಲ್ಲಿ ಕಟ್ಟುವ ಮೊದಲು ಕೆಲವು ವಿಷಯ ಮಾಡಿದ್ದೇನೆ. ಅದು ಹೇಳಿಲ್ಲ. ಈಗ ನೋಡು, ಅವಲಕ್ಕಿಯನ್ನು ಅವಲಕ್ಕಿ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಮೊಸರು ಹಾಕಿ ಅದನ್ನು ಚೆನ್ನಾಗಿ ಇದೇ ಕೈಯಲ್ಲ? ಹೌದು, ಇದೇ ಕೈಯಲ್ಲಿ ಪಿಚಿಕ್ಕಿ ಇಚ್ಚುಕ್ಕಿ ಇಚ್ಚಿಕ್ಕಿ ಎಲ್ಲ ಇಚ್ಚಿಕ್ಕಿ. ಆಮೇಲೆ ಬಾಳೆ ಎಲೆ ಉಂಟಲ್ಲ, ಬಾಳೆ ಎಲೆ. ಹೌದು, ಬಾಳೆ ಎಲೆಗೆ ಚೆನ್ನಾಗಿ ತುಪ್ಪ ಸವರಿ ಅದನ್ನು ಬೆಂಕಿಗೆ ಹಿಡಿದು ಬಾಡಿಸಿ ಆಮೇಲೆ ಇದನ್ನೆಲ್ಲ ಅದಕ್ಕೆ ಹಾಕಿ ಅದನ್ನು ಮದುಚಿ 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 ತುಂಬಾ ಮದುಚಿದ್ದೇನೆ. ಮದುಚಿ ಆಮೇಲೆ ಹಗ್ಗದಲ್ಲಿ ಕಟ್ಟಿ ಆಮೇಲೆ ಕಿರುಬಾಳದ ಹಿತ್ತಾಳೆ ಪಾತ್ರೆ ಒಳಗೆ ಹಾಕಿ ಅದಕ್ಕೆ ಬಟ್ಟೆಯಲ್ಲಿ ಬಾಯಿಯನ್ನು ಕತ್ತಿ ಆಮೇಲೆ ಪಾತ್ರೆಯನ್ನು ತೆಗೆದು ಗೋಣಿಯಲ್ಲಿ ಹಾಕಿ ಗೋಣಿಯ ಬಾಯಿಯನ್ನು ಕಟ್ಟಿ ಇದ್ದುಕೊಂಡು ಬಂದಿದ್ದೇನೆ. ಇಷ್ಟು ಭದ್ರತೆ ಉಂಟು. ಪಾಪ ನೋವಾಯ್ತಾ ನಿನಗೆ? ಮತ್ತೆ ನೋವಾಗದೆ ವಿಜಯ, ಅದು ಭದ್ರತೆ ಅಷ್ಟು ಮಾಡಿದ್ದು ಯಾಕೆ? ನಾವು ಎಲ್ಲಿಗೆ ಹೋಗ್ತೇವೆ, ಹೋಗಿ ಅಲ್ಲಿ ನಾವು ತಂದ ಆಹಾರವನ್ನು ಎಲ್ಲ ಬಿಚ್ಚುವಾಗಲೇ ಮಧ್ಯಾಹ್ನ ಆಗಬೇಕು. ಮತ್ತೆ ಬೇರೆ ಕೆಲಸ ಇಲ್ವಾ ನಮಗೆ? ಮತ್ತೆ ಊಟ ಮಾಡಿ ಸ್ವಲ್ಪ ಮಲಗಿದಾಗ ಸಂಜೆ ಆಗ್ತದೆ, ಮತ್ತೆ ಎತ್ತುಕೊಂಡು ಬರುವುದು. ಅದಾಗುವುದಿಲ್ಲ. ಅಂತೂ ನಾವು ಹಂಚಿ ತಿನ್ನುವ, ಅದು ಬಿಚ್ಚುವ ವ್ಯವಸ್ಥೆ ಮತ್ತೆ ಮಾಡುವ. ವಿಜಯ, ನಮ್ಮ ಉದ್ಯೋಗ ಏನು ಹೇಳು? ನಮ್ಮ ಉದ್ಯೋಗ ದನಗಳನ್ನೆಲ್ಲ ಮೇಯಿಸುವುದು, ಗೋವುಗಳನ್ನು ಮೇಯಿಸುವುದು. ಹೌದು. ನಿನ್ನೆ ಹೋದಲ್ಲಿ ಮೇವಿಲ್ಲ, ಇಲ್ಲ, ಹೊಸ ಜಾಗ ಬೇಕು. ಹೌದು, ನೀನು ನಿನ್ನಲ್ಲಿ ಹುಡುಕುವುದಕ್ಕೆ ಹೇಳಿದ್ದೇನೆ, ಹುಡುಕಿದ್ಯಾ ನೀನು? ಎಲ್ಲಿ ಹುಡುಕುವುದು? ನಮಗೆಲ್ಲ ಮೇವು ಇದ್ದ ಸ್ಥಳ ಎಲ್ಲಿ ಸಿಗ್ತದೆ? ನೀನು ಯಾವ್ದಕ್ಕಾಗ್ಲಿಕ್ಕಿಲ್ಲ. ನೀನು ಬೈಲಿಕ್ಕಿಲ್ಲ, ನನಗೆ ಡಬಲ್ ಬೇರೆ ಇಲ್ಲ ಮಾಡುದು. ಮತ್ತೆ ನನಗೆ ನೀನ್ ಹೇಳಲಿ, ಎಲ್ಲರ ಅದನ್ನೇ ಹೇಳುದು. ನಿನಗೆ ಜಬಲ್ ಬೇಲಿ ಇಲ್ಲ ಅಂತ. ಜಬರ್ ಬೇಲಿ, ಜಗದ್ಬೋಳಿ ಬರುದಿಲ್ಲ. ಅದೆಲ್ಲ ಅದು ಎಂತದ ಹಾಗೆ ಹೇಳಿದ್ರೆ ಅದು ನಾನು ಇನ್ನೊಂದು ಸರಿ ನಿನಗೆ ಹೇಳಿ ಕೊಡ್ತೇನೆ. ಆಯ್ತಾ? ಅಂತೂ ಜೊತೆಯಾಗಿದ್ದೇವೆ. ನಾವು ನಾನೊಂದು ಪ್ರದೇಶವನ್ನು ನೋಡಿದ್ದೇನೆ, ನೋಡಿಲ್ಲ ಅಲ್ಲ? ಹುಡುಕಿ ಆಗಿದ ಎಲ್ಲಿ ಗೋಗಳ ಕಾಯುವ ಗೋಗಳ ಕಾಯುವ ಬೇಗನೆ ವಿಜಯನೇ
ವಿಜಯನೇ ಬಾಬಾದ ಅಯ್ಯೋ ನಿನ್ನ ಅವಸ್ಥೆ ಎಂತದು ಎಂತದದು? ಎಂತಾಯ್ತು? ಎಷ್ಟು ಬಾರಿ ಹೇಳಿದ್ದೇನೆ, ಏನಂತ? ಊಟದಲ್ಲಿ, ಹಾ ಆಟದಲ್ಲಿ, ಹಾ ಪಾಠದಲ್ಲಿ ಹಾ ಎಲ್ಲದರಲ್ಲೂ ಜೊತೆಯಾಗಿರ್ಬೇಕು ಅಂತ. ಹೌದು. ಮತ್ತೆ ಯಾಕೆ ಹೆಚ್ಚು ಕುಣಿದದ್ದು? ಯಾರು ಹೆಚ್ಚು ಕುಣಿತದ್ದಲ್ಲ, ನಾನು ಕುಡಿಲಿಕ್ಕೆ ಪ್ರಾರಂಭ ಮಾಡುವಾಗ ಅವರು ನಿಲ್ಲಿಸಿದ್ದು. ಅಲ್ವಾ? ಹಾ. ಜೊತೆಯಾಗಿ ನಿಲ್ಲಿಸಬೇಕು. ಜೊತೆಯಾಗಿ ನಿಲ್ಲಿಸಿ ನನ್ನದು ಹೆಚ್ಚಾದದಲ್ಲ, ಮತ್ತೆ ಅವಳಿಗೆ ಕಮ್ಮಿ ಆದದ್ದು. ಹೌದು. ಅವರಿಗೆ ಕಡಿಮೆ ಆಗುವುದಕ್ಕೆ ಅವಳಿಗೆ ಸಾಧ್ಯ ಕಡಿಮೆ ಇಲ್ಲ. ಆದದ್ದು. ಯಾವಾಗ್ಲೂ ಕುಣಿಯುವಾಗ ಹಾ ಒಂದು ತಾಳ ಬಿಡ್ತಿಗೆ ಮುಕ್ತಾಯ ಅಂತ ಇರ್ತದೆ. ಬೆಳತಿಗೆ ಮುಕ್ತಾಯ. ಮುಕ್ತಾಯಕ್ಕೆ ಸರಿಯಾಗಿ ನಿಲ್ಲಿಸಬೇಕು. ಈಗ ತಾಳದಲ್ಲಿ ಕುಣಿಬೇಕಾ? ತಾಳದಲ್ಲಿ ಕುಣಿಬೇಕು. ತಾಳ ಕೊಡಿ ಇವರೇ, ತಾಳ ಕೊಡಿ. ಇಲ್ಲಿ ಬಾ, ಇಲ್ಲಿ ಬಾ, ಬಾ ಇಲ್ಲಿ ಬಾ. ಎಲ್ಲ ನೀವು ಹೇಳಿದಾಗೆ ಕೇಳಿದ್ರೆ ನಮಗೆ ಮರ್ಯಾದೆ ಇಲ್ವಾ? ತಾಳದಲ್ಲಿ ಕುಣಿಬೇಕಲ್ಲ. ಈಗ ಉಂಟಾ? ಹೌದಾ? ಮತ್ತೆ ಮರ್ಯಾದೆ ಇಲ್ಲದೆ ಬರ್ತೇನೆ ನಾನು ನಿಮ್ಮ ಜೊತೆಯಲ್ಲಿ. ಹಾಗೆಲ್ಲ ಆಯ್ತು ಆಯ್ತು ಆಯ್ತು. ಹೇಳಿ ನೋಡು, ಇದು ಯಾಕೆ ಈಗ? ಈಗ ತಾಳದಲ್ಲಿ ಕುಣಿಬೇಕು ಅಂತ ನೀನು ಹೇಳಿದ್ದ, ನಾನು ಹೇಳಿದ್ದೆ, ಹೌದು. ನಮಗೆ ಒಮ್ಮೊಮ್ಮೆ ಇಷ್ಟು ದೊಡ್ಡ ಸ್ಥಳ ಇದ್ಲು ಕುಣಿಲಿಕ್ಕೆ ಆಗುದಿಲ್ಲ, ಕೆಳಗೆ ಹೋಗಿ ಕುಣಿತೇವೆ ನಾವು. ಮತ್ತೆ ಇಷ್ಟು ದೊಡ್ಡ ತಾಳದಲ್ಲಿ ಹೇಗೆ ಕುಣಿಯುವುದು? ನಿನ್ನ ಕರ್ಮ, ನೀನು ಒಂದು ಹೆಜ್ಜೆ ಹಾಕು ನೋಡುವ, ಬೇಡ. ಒಂದು ಹೆಜ್ಜೆ ಹಾಕು. ಅದನ್ನು ಕೊಡಲಿ. ತಾಳದಲ್ಲಿ ಕುಣಿಬೇಕು ಅಂತ ನಾವು ಮಾತಾಡುವ ಮಾತಿಗೆ ಒಂದು ಅರ್ಥ ಬೇಕು. ಇಲ್ಲಿ ಬಾ. ಮತ್ತೆ ವಿಜಯ, ತಾಳದಲ್ಲಿ ಕುಣಿಬೇಕು ಅಂತ ಹೇಳಿದ್ರೆ ತಾಳದ ಮೇಲೆ ಕುಣಿ ಅಂತ ಹೇಳಿದ್ದಲ್ಲ ನಿನಗೆ. ಮತ್ತೆ ತಾಳಕ್ಕೆ ಸರಿಯಾಗಿ ಕುಣಿಬೇಕು, ಮುಕ್ತಾಯಕ್ಕೆ ಸರಿಯಾಗಿ ನಿಲ್ಲಿಸಬೇಕು. ಹಾ, ಏನು ಲೆಕ್ಕಾಚಾರ ಇಲ್ವಾ ಅದಕ್ಕೆ? ಓ ಲೆಕ್ಕಾಚಾರ ಉಂಟಾ? ಮತ್ತೆ ಮತ್ತೆ ನಮಗೆ ಗೊತ್ತಾಗುದಿಲ್ಲ, ಒಂದೊಂದು ತಾಳಕ್ಕೆ ಒಂದೊಂದು ಗುಳುಗಳು ಒಂದೊಂದು ರೀತಿ ಹೇಳಿಕೊಡ್ತಾರೆ. ಎಲ್ಲ ಗುರುಗಳು ಹೇಳಿಕೊಡುವುದು ಅಂತ. ಅವರು ಹೇಳ್ತಾರೆ ಇವುದೇ ತಾಳಕ್ಕೆ 9 ಪೆಟ್ಟು ಅಂತ, ಇವಳು ಹೇಳ್ತಾರೆ 7 ಪೆಟ್ಟು ಅಂತ. ಅವರೊಬ್ರು ಚಕ್ರ ತಾಳದವಳು ಹೇಳ್ತಾರೆ ನನಗೆ ಪೆಟ್ಟೇ ಇಲ್ಲ, ನಾನು ಬಡ್ಡದ್ದೇ ಪೆಟ್ಟು ಅಂತ. ಆಗ್ಲಿ. ನಾವು ಯಾರನ್ನು ಅಂತ ನಂಬುದು? ಮುಕ್ತಾಯ ಅಂತ ಗೊತ್ತಾಗ್ತದ ಇಲ್ವಾ ನಿನಗೆ? ಮುಕ್ತಾಯ ಇನ್ನು ಮುಂದೆ ನನ್ನ ಜೊತೆಯಲ್ಲಿ ಇರ್ಬೇಕು. ಆಯ್ತು ಕೃಷ್ಣ, ಆಯ್ತಾ? ಇವತ್ತು ಹೆಚ್ಚಾಯ್ತಲ್ಲ, ಎಂತದು? ನಾಳೆ ಕಡಿಮೆ ಮಾಡ್ತೇನೆ. ಬೇಡ, ಅದಾಗುದಿಲ್ಲ. ಜೊತೆಯಾಗಿದ್ರೆ ಮಾತ್ರ ನನ್ನ ಜೊತೆ ಅವಕಾಶ. ಆಯ್ತು ಆಯ್ತಾ? ಆಯ್ತು. ವಿಜಯ, ಏನು? ನಿನ್ನೆ ಹೋದಲ್ಲಿ ಮೇವಿಲ್ಲ, ಇಲ್ಲ, ಹೊಸ ಜಾಗ ಬೇಕು. ಹೌದು, ನಾನು ನೋಡಿದ್ದೇನೆ. ಎಲ್ಲಿ? ಓ ಅಲ್ಲಿ ನೋಡು, ಹಾ ದೂರದಲ್ಲಿ ದೂರದಲ್ಲಿ ಒಂದು ದೊಡ್ಡ ಪರ್ವತ ಕಾಣ್ತಾ ಉಂಟಾ? ದೊಡ್ಡ ಗಿರಿ. ಎಂತದು? ಗಿರಿ ಗಿರಿ. ಗಿರಿ ಏನು ಗಿರಿ? ಏನು ಗಿರಿ? ದೊಡ್ಡ ಗಿರಿ ಗಿರಿ ಅಲ್ವಾ? ಹಾ. ಅಲ್ಲಿಗೆ ಹೋಗಿ ಬಂದಿದೆ. ಎತ್ತರ ಗಿರಿ. ಅಲ್ಲಿ ಏನೆಲ್ಲ ಉಂಟು ಅಂತ ನೋಡಿದ್ಯಾ? ದೊಡ್ಡ ಗಿರಿ, ಎತ್ತರ ಗಿರಿ, ಎತ್ತರದ ಗಿರಿ. ಎತ್ತರ ಗಿರಿ. ಹಾ. ನಮ್ಮ ಗೋಗಳನ್ನು ಮೇಯಿಸುವುದಕ್ಕೆ ಹುಲ್ಲು ಹುಲುಸಾಗಿ ಬೆಳೆದಿದೆ. ಹೌದು. ಸಮೀಪದಲ್ಲೇ ಕುಡಿಯುವುದಕ್ಕೆ ನದಿ ಹರಿಯುತ್ತಾ ಉಂಟು. ಹೌದು. ಆ ಬಳಿಕ ನಮಗೆ ಆಟ ಆಡುವುದಕ್ಕೆ ಬೇಕಾದೇನು? ವಿಶಾಲವಾಗಿರುವಂತಹ ಬಯಲು ಪ್ರದೇಶ ಉಂಟು, ಅದು ಕೂಡ ಉಂಟು. ಅಲ್ಲಿ ಹೋಗಿ ದನಗಳನ್ನೆಲ್ಲ ಮೇಯುವುದಕ್ಕೆ ಬಿಟ್ಟು ಆಮೇಲೆ ನದಿಗೆ ಅಲ್ಲಿ ಸ್ವಲ್ಪ ಸ್ನಾನ ಮಾಡಿ ಆಮೇಲೆ ಆಟ ಆಡಿ ಆಮೇಲೆ ನಾವು ಕೊಂಡು ಹೋದದನ್ನೆಲ್ಲ ತಿಂದು ಆಮೇಲೆ ಸ್ವಲ್ಪ ಆಟ ಆಡುವಾಗ ಸಂಜೆ ಆಗ್ತದೆ ಅಲ್ವಾ? ಹೌದು. ನಮ್ಮ ಕರ್ತವ್ಯವನ್ನು ಮುಗಿಸಿ ನಾವು ಮರಳಿ ಮನೆಯಲ್ಲಿ ನಾವು ಇವತ್ತು ಸ್ವಲ್ಪ ಬದಲಾವಣೆ ಮಾಡುವ. ಹೇಗೆ? ನೋಡು, ಯಾವಾಗಲೂ ನಾವು ಕೊಂಡು ಹೋದದ್ದನ್ನು ನಾವೇ ತಿನ್ನುವುದು, ದನಗಳು ಮೇವನ್ನೇ ತಿನ್ನುವುದು. ಹೌದಾ? ಮತ್ತೆ ಈ ಸಲ ದನಕ್ಕೆ ಕೊಟ್ಟು ಅದನ್ನು ನೀನು ತಿಂತೀಯ? ಇವತ್ತೆಲ್ಲ ನಾವು ತಂದದ್ದನ್ನು ದನಕ್ಕೆ ಕೊಡುವ, ಹುಲ್ಲು ನಾವು ತಿನ್ನುವ. ಹೇಗುಂಟು ಅಂತ ರುಚಿ ನೋಡುವ. ನೀನು ತಿಂದು ನೋಡು, ಆಮೇಲೆ ನಾನು ಪ್ರಯತ್ನ ಮಾಡುವ. ಆಗ್ಲಿಕ್ಕಿಲ್ವಾ? ಆಗುದಿಲ್ಲ. ಯಾಕೆ ಆಗುದಿಲ್ಲ? ಅಲ್ಲ, ನನಗೆ ಗೊತ್ತಿಲ್ಲ, ಎಲ್ಲದ್ರಲ್ಲಿ ನೀನೆಲ್ಲ ಮುಂದೆ ಹೋಗುದು. ಮತ್ತೆ ನೀನು ತಂದದ್ದು ಯಾಕೆ? ನಮಗೆ ತಿನ್ನುವುದಕ್ಕಲ್ವಾ? ಹೌದು. ನಾವು ಹಂಚಿ ತಿನ್ನುವ. ಆಯ್ತು ಆಯ್ತು, ಹಂಚು ತಿನ್ನು. ನಾವು ಹಂಚಿ ತಿನ್ನುವ. ಹಂಚು ತಿನ್ನು. ಹಂಚು ನೀನು ತಿನ್ನು. ಹಂಚು ತಿನ್ನು. ನಾನು ತಂದದ್ದನ್ನು ಹಂಚಿ ತಿನ್ನು. ಹಂಚು ತಿನ್ನು. ಹೋಗುದಾ? ಹೋಗು, ಹೋಗುವ, ಹೋಗುವ, ಆಯ್ತಾ? ಹೋಗುವ, ಈಗ ಹೋಗ್ಲಿಕ್ಕೆ ಉಂಟಾ? ನಿಲ್ಲು. ಈ ಕಂಬಕ್ಕೆ ಗೆರೆ ಹಾಕಿತ್ತು. ಗೆರೆ ಲೇಕೆ. ಯಾಕೆ? ಲೇಕೆ. ಎಂತದು ಲೇಕೆ? ಲೇಕೆ. ಲೇಕೆ. ಅದರಲ್ಲಿ ನಾವು ಈಗ ಕಾಲಿಡುದು. ಕಾಲಿಟ್ಟು ನಾನು 1, 2, 3 ಹೇಳ್ತೇನೆ. ಹೇಳುವಾಗ ಓಡ್ಬೇಕು. ಇಲ್ಲಿಂದ ಓಡಿ ಯಾರು ಅಲ್ಲಿಗೆ ಮೊದಲು ಮುಟ್ಟುತ್ತಾರೆ ಹಾಗೆ ನಮ್ಮದು ಒಂದು ಸ್ಪರ್ಧೆ. ಸ್ಪರ್ಧೆಯ? ಓಟದ ಸ್ಪರ್ಧೆ. ಸ್ಪರ್ಧೆ. ನಮ್ಮ ಜೊತೆ ಓಡುವುದಕ್ಕೆ ಸಾಧ್ಯ ಉಂಟು ನಿಮಗೆ? ನಮ್ಮದು ಎಂತಿದ್ರು ಸ್ಪರ್ಧೆ. ಹೌದಾ? ಸ್ಪರ್ಧೆ. ಆಯ್ತು. ಈಗ ಓಡುದು ಇಲ್ಲ, ಓದಿದರೆ ಬಹುನಾಮ ಕೊಡ್ಲಿಕ್ಕೆ ಉಂಟು. ಎಂತದು? ಪಾಲಿಪೋಷಕ ಬಹುನಾಮ.
ಬಹುನಾಮ ಬಹುನಾಮಲ್ಲ ಬಹುಮಾನ. ಬಹುನಾಮ ಹಾ. ಅದು ಹೇಗೆ ಕೇಳು ಹೇಗೆ? ಇಲ್ಲಿಂದ ಮೊದಲು ಅಲ್ಲಿಂದ ನಾವು ಓದ್ತೇವೆ ಹಾ. ಮೊದಲು ಅಲ್ಲಿಗೆ ನಾನು ಮುಟ್ಟಿದ್ಲೆ ಅಲ್ಲಲ್ಲ ಅದು ನೀನು ಅಂತ ಮತ್ತೆ ನಿರ್ಧಾರ ಮಾಡು. ಇಲ್ಲ ಇಲ್ಲ ಅದು ನಾವಾಗಿ ಹಾ. ನಾನು ಮುಟ್ಟಿದ್ಲೆ ಹಾ. ನಾನು ತಂದ ಹಾ. ಈ ಮೊಸಳ ವಾರಕ್ಕೆ ನನಗೆ ಹಾ ಹೌದು, ಓದಿ ನಾನು ಮುಟ್ಟಿದ್ದೇನೆ ನೀನು ಪ್ರಥಮ ಮುಟ್ಟಿದ್ರೆ ನಿನ್ನಿಗೆ, ನಾನು ತಂದ ಮೊಸಳ ಒಳಕ್ಕೆ ನನಗೆ. ಒಂದು ವೇಳೆ ನಾನು ಮುಟ್ಟಿದ್ರೆ ಒಂದು ವೇಳೆ ಇಲ್ಲ ನೀನು ಮುಟ್ಟುವುದಿಲ್ಲ ಬಿಡು. ಆಯ್ತಪ್ಪ. ಒಂದು ವೇಳೆ ಎಲ್ಲಿಯಾದರೂ ತಪ್ಪಿ ನೀನು ಅಲ್ಲಿಗೆ ಮೊದಲು ಮುಟ್ಟಿದ್ರೆ ಮುಟ್ಟಿದ್ರೆ? ನಾನು ತಂದ ಮೊಸಳ ಒಳಕ್ಕೆ ನನಗೆ. ಏ, ಇದ್ಯಾವ ಕ್ರಮದ ಸ್ಪರ್ಧೆಯ ನಿನ್ನದು? ಎಂತದು ಮೊದಲು ಬಂದವರಿಗೆ ಕೊಡಬೇಡ್ವಾ? ಮೊದಲು ಬಂದವರಿಗೆ ಕೊಟ್ಟಿಕ್ಕೆ ಮೊದಲು ಬಂದವರಿಗೆ ತರಬೇಕು. ನಾವು ತಂದದಲ್ಲಿ ನೀವೆಂತ ತಿನ್ನುವುದು ಮೊದಲು? ಬೇಡ, ಇಲ್ಲ, ನಾವೊಂದು ಕೆಲ್ಸ. ಕೆಲಸ ಮಾಡಿ, ನಾವು ಹಂಚಿ ತಿನ್ನು. ಹಂಚಿ ತಿನ್ನು. ನನಗೆ ಅರ್ಥ, ನಿನಗೆ ಅರ್ಥ. ಆಯ್ತು, ನೀನು ಮೊದಲು ಮುಟ್ಟಿದ್ದು ನಾನು ಮತ್ತೆ ನೀನು ತಿನ್ನು. ಆಯ್ತು. ನಾನು ಮುಟ್ಟಿದ್ದು ನಾನು ಮತ್ತೆ ನೀನು ತಿನ್ನು. ಹಾ. ಇದು ಕಾಲಿಡು, ಇದೆಂತದು? ಒಂದು ಎರಡು ಮೂರು ಹೇಳ್ತೀಯಾ? ಗೆಳೆಯಲ್ಲಿ ಕಾಲಿಡು. ಒಂದೆರಡು ಮೂಲೆ ಇರ್ತೇನೆ ಮತ್ತೆ ನಿನ್ನ ಹೊಡೆದು. ಕಾಲ ಮುಂದುಂಟು, ಹಾ, ನಿನ್ನ ಕಾಲ ಮುಂದುಂಟು. ತಲೆ ನೋಡು, ನನ್ನದು ಮುಂದಿರುವುದ ನಿನ್ನದು ಮುಂದಿರುವುದ. ರಾಜಕೀಯ ಮಾಡುವುದರಲ್ಲಿ ಕೂಡ ಲೆಕ್ಕ ಉಂಟಾಯ್ತಾ? ಮತ್ತೆ ಎಲ್ಲ ನೀವು ಹೇಳಿದಾಗೆ ನಾವು ಕೇಳ್ತೇವೆ ಅಂತ ಹೇಳ್ಕೊಂಡು ಹೋಗುದೆಯಾ? ಆಯ್ತು, ಸರಿ ಆಯ್ತಾ? ನಿನ್ನ ಕಾಲ ಹೋಗಿದೆ ಅಂತ ಹೇಳಿ ನನ್ನ ಕಾಲ ಹೋಗಿದೆ. ಈಗ ಸರಿ ಉಂಟು. ಒಂದೆರಡು ಮೂಲೆ ಹೇಳ್ತೇನೆ, ಆಯ್ತು. ಕೊಡ್ಬೇಕು. ಒಂದು ಒಂದು, ಏಳು ಎಂತದು ಪಾಠ ಮಾಡುವುದ ನೀನು? ಜೋಲ್ ಮಾಡ್ಲಿಕ್ಕಿಲ್ಲ. ಆಯ್ತು. ಹಾ. ಒಂದು ಹಾ. ಎರಡು ಹಾ. ಸೋತ. ವಿಜಯ ಸೋತ. ಎಲ್ಲಿಗೆ ವಿಜಯ ನೀನು ಸೋತ? ಆಗ್ಲಿಕ್ಕಿಲ್ಲ, ನೀನು ನನ್ನ ಎಂತ ಆಗ್ಲಿಕ್ಕಿಲ್ಲ. ಮೂವ್ ಆಯ್ತಾ ಈಗ? ಮೂವ್ ಆಗದೆ ಹೋಗುದೆಲ್ಲಿಗೆ? ನೀನೆಂತದ್ದು ಹೇಳಿದ್ದು? ಎಂತ ಮೂವ್ ಮಾಡಿ ಒಂದು ಎರಡು ಮೂರು ಹೇಳ್ತೇನೆ ಅಂತ ಮೂವ್ ಹೇಳುವ ಮೊದಲೇ ಈಗ ಹೇಳಿದ್ದಿ. ಮೂವ್ ಆದದ್ದು ಮಾತ್ರ ಹೋಗ್ಲಿಲ್ಲ. ಮೂರು ಆಗ್ಬೇಕು. ಮೂವ್ ಆಗ್ಬೇಕು. ನಿಲ್ಲು. ಆಯ್ತು. ಹಾ, ಆ ಕಾಲಿದು ಯಾವುದು? ಅದು ಇಲ್ಲ, ನನಗೆ ಇದರಲ್ಲೇ ಬಳಸಿ. ಆಯ್ತು. ನಿನ್ನ ಯಾವ ಕಾಲಿದು? ಯಾವ ಕಾಲ? ಎಡಕಾಲ. ಹಾ? ಎಂತದು? ಎಡಕಾಲ? ಹೌದು. ನನ್ನದು ಯಾವುದು? ನಿನ್ನದು ಯಾವುದು ಗೊತ್ತಿಲ್ವಾ ನಿನಗೆ? ಅಲ್ಲ, ಯಾವುದು ಯಾವುದು? ಯಾವುದು? ಬಲಕಾಲ. ಅದು ನಿನ್ನ ಎಡದ ಹತ್ರ ನನ್ನ ಬಲ ಹೇಗೆ ಬಂದದ್ದು? ಈಗ ಇಟ್ಟದ್ದು ಯಾಕೆ? ಇಟ್ಟದ್ದಲ್ಲ, ಹಾ. ಇದೊಂದು ಸಮಸ್ಯೆ ಆಯ್ತಲ್ಲ ಮರ್ಯ. ಎಂತದು ಸಮಸ್ಯೆ? ನಿನ್ನ ಬಲ ಅಲ್ಲ ಇದು, ಎಡ ಅಲ್ಲ. ಎಡ. ನನ್ನ ಬಲ ಅದೇಗೆ ನಿನ್ನ ಎಡದ ಹತ್ರ ನನ್ನ ಬಲ ಬಂದದ್ದು? ನೀನು ಆಚೆ ತಿರುಗಿ ನಿಲ್ಲು, ಆಗ ಸರಿ ಆಗುತ್ತದೆ. ಛೇ, ಇಲ್ಲ, ನಾನು ಬರುದಿಲ್ಲ. ಬರುದಿಲ್ವಾ? ಒಂದು ಸಮಸ್ಯೆ. ನಿನಗೆ ಏನಾಗ್ಬೇಕೀಗ? ಅಲ್ಲ, ಇದು ಎಡದ ಹತ್ತಿರ ಬಲ ಹೇಗೆ ಬಂದದ್ದು ನನ್ನದು? ಅದು ಮತ್ತೆ ಹೇಳ್ತೇನೆ ಅಲ್ಲಿಗೆ ಹೋದ ಮೇಲೆ. ಹೇಳ್ತೀಯಾ? ಆಯ್ತಾ? ಒಂದು ಒಂದು ಎರಡು ಎರಡು. ಇಲ್ಲ, ನಾನಿಲ್ಲ, ಇಲ್ಲ, ನಾನು ಇಲ್ಲ. ಮತ್ತೆ ಎಂತದ್ದು ನೀನು? ಬಾ ಬಾ ನಿಲ್ಲು. ಮೂಲೆ ಓಡುದು. ಓಡುದಾ? ನಿನ್ನ ಪರಿಚಯ ಉಂಟು ಅಂತ ಕಾಣ್ತದೆ. ಅವ ನನ್ನಲ್ಲಿ ಏಯ್ನ ಅಂತ ಕೇಳುವುದು. ಏಯ್ನ ಏಯ್ನ ಅಂತ ಕೇಳುವುದು. ಏನು ಎಂಬ ಹಾಗೆ ಕೇಳಿದ್ದು. ಆಗ ಏನು ಏನು ತೇನು ಎಂಬ ಹಾಗೆ ಹಾ. ಆಡಿಸುವುದಕ್ಕಾಗಿ ಹಿಂದೆಯಿಂದ ಓಡಿ ಬಂದಂತ ನೀನು. ನೀನು ದನಕ್ಕೆ ಹುಟ್ಟಿದವಲ್ವಾ? ಏಯ್, ಹಾಗೆ ಕಾಣ್ತದ? ಮೊದಲು ಹಾಗೆ ಇತ್ತು, ಹಿಂದಿನಿಂದ ನೋಡುವಾಗ. ಅದು ನಾನು ಬರಿಸಿ ಬಂದಂತಹ ರೂಪ. ಹೌದಾ? ಈಗ ತಿನ್ನು, ಮತ್ತೆ ಸಿಗ್ಲಿಕ್ಕಿಲ್ಲ ಅದು. ಮತ್ತೆ ಸಿಗುತ್ತಿಲ್ಲ. ಏಯ್, ನೀನು ಕೊಟ್ಟದನ್ನ ತಿನ್ನುವುದಕ್ಕಾಗಿ ಬಂದವರು ನಾವಲ್ಲ.
ನಿನ್ನೊಂದಿಗಿದ್ದಾನಲ್ಲ ಹುಡುಗ ಅವನ ಬೆನ್ನು ಪುಡಿ ಮಾಡುವುದಕ್ಕಾಗಿ ಇದುವರೆಗೆ ಕಾಣದಂತಹ ಗೋವು ನಮ್ಮ ಗೋವುಗಳ ಹಿಂಡಿನಲ್ಲಿ ಸೇರಿಕೊಂಡು ನಮ್ಮ ಗೋಪಾಲಕರನ್ನು ಪೀಡಿಸುವುದಕ್ಕೆ ಮುಂದಾಗಿದ್ದೀಯಾ? ಮಾಯ ರೂಪದಲ್ಲಿದ್ದಂತಹ ನಿನ್ನನ್ನು ನಿಜ ರೂಪಕ್ಕೆ ಎಳೆದವ ನಾನೇ ಕೃಷ್ಣ. ನಿನ್ನ ಪತನವಾಯಿತು. ಸ್ವಲ್ಪ ಒಳ್ಳೆದನ್ನು ಕೊಡುವುದಿಲ್ಲ, ಎಲ್ಲರಿಗೂ ಕೊಟ್ಲೆ ನಮಗೆ ಉಳಿಯುವುದಿಲ್ಲ. ಮತ್ತೆ ಕೊಡುವುದೇ ಯಾಕೆ? ಸಿಕ್ಕಿದೆಯ ಕೈಗೆ ಹೆಬ್ಬಾವಿನ ರೂಪದಲ್ಲಿ ಬಂದೆ, ನನ್ನ ವೇಷವನ್ನು ಕಲಚಿದೆ. ಇದಾದ್ರೆ ಆದಿತ್ತು. ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದವ ಎದುರಾಗಿ ಬಂದೆ ಅಂತಾದ್ರೆ ಹಿಡಿದಂತ ಕಟಾರಿದ ಶಿರಕ್ಷೆ. ಹುಡುಕಿಕೊಂಡು ಬಂದವರು ನಾವು. ನಮ್ಮ ಒಡೆಯನ ಶತ್ರು ನೀನು. ಪಾಪ ಎಲ್ಲರಿಗೂ ಕೊಟ್ಟಿದ್ದಾರೆ, ನನಗೆ ಕೊಡ್ಲಿಲ್ಲ ಅಂತ. ಎಲ್ಲಿ ಹೋದ್ರು ಬಳೆದು ಹಾಕಿದ್ಲೆ, ನಮಗೆ ಸೀತು ಕೊಡ್ಲಿಲ್ಲ ಅಂತ. ಬರೆದು ಹಾಕುವುದಿಲ್ಲ, ಕೊಡುವುದಿಲ್ಲ. ಇಲ್ಲ ಈಗ ಹೀಗೆ ಬಿಡ್ತೇನೆ ಎಂಬುದಾಗಿ ಭಾವಿಸಿದ್ರ ಬಂದವ ವಾತಾಸುರ ನಿಮ್ಮ ಕಾಲು ಹಿಡಿದ.
ಸುಗಣ್ಯಲ್ಲಿ ಸುಗಣ್ಯಲ್ಲಿ ಮೊದಲೇ ನಿರ್ಧಾರ ಮಾಡಿದ್ದಾನೆ ಹೀಗೆ. ಇವರಿಗೆಲ್ಲ ಮನೆಯಲ್ಲಿ ತಿಂದು ಬರ್ಲಿಕ್ಕೆ ಸಂಕಟ. ಇವರಿಗೆ ಹೋಗುವಾಗ ಕೊಂಡೋಗ್ತೀರ ನೀವು. ಅದಕ್ಕೆ ಹೇಳುದು ಮದುವೆ ಆಗಬಾರ್ದು. ಮದುವೆ ಆದ ಮೇಲೆ ಹೀಗೆ ಸಿಕ್ಕಿದಲ್ಲಿಂದೆಲ್ಲ ಹಿಡ್ಕೊಂಡು ಹೋಗುದು. ಅದಿಲ್ಲ, ಅದು ನನಗೆ ಬೇಕು. ನಿಮಗೆ ಕೊಟ್ರೆ ಮತ್ತೆ ನಾನು ಹೋಗುವಾಗ ಅಲ್ಲಿ ಬಾಗಿಲು ಹಾಕಿರ್ತದೆ. ಇದು ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ ನೀವು? ಇದೆಲ್ಲ ಇಡ್ಬೇಕಲ್ಲ, ಮನೆಯೆಲ್ಲ ನನಗೆ ಹೇಗೋ ಅಪ್ಪ ಇಲ್ಲ ಅಲ್ಲ, ದೊಡ್ಡ ಮೂಗಿನ ಅಪ್ಪ, ದೊಡ್ಡಪ್ಪ. പിന്നെ ചേട്ടാ എങ്ങനെയുണ്ട്? ಗೊತ್ತಾಗ್ಲಿಕ್ಕಿಲ್ಲ ನನಗೆ, ಹೆದರಿಕೆ ಆಗುದಿಲ್ವಾ? ನೀನೊಂದು ಮಾತಾಡುವುದಕ್ಕಾದ್ರೂ ಬಿಡು. ನನಗೆ ಒಳ್ಳೇದಾಗುದಿಲ್ಲ, ನೀವು ಹೀಗೆಲ್ಲ ಕೈ ಹಾಕಿ. ದುಷ್ಟ ರಕ್ಕಸ. ವಿಜಯ, ಎಂತದ ಇದು? ಎಂತದು ತಿನ್ನುವುದರಲ್ಲೇ ಕಾಲ ಕಳಿತೆ ಹಾಗೆ? ಪಾಪ ಅವ ತಿನ್ನಿಲ್ಲ, ಸಾಯುವಾಗಾದ್ರೂ ತಿಂದು ಸಾಯಿಲ್ಲ. ಅವ ಸಾಯ್ಬೇಕಿದ್ರೆ ಯಾರು ಅಂತಾದ್ರೂ ಹೇಳಿ ಸಾಯ್ಬೇಕಲ್ಲ. ನಾವೆಲ್ಲ ತಿನ್ನುವ. ಬೇಡ, ನೀವು ಮುಂಚೆ ಕೊಡಬೇಡ. ಅವರು ಕುಡಿತಾರೆ, ಅವರಲ್ಲಿ ಕೇಳಿ. ಹೊಟ್ಟೆ ತುಂಬಿದವನಿಗೆ ತುಂಬಿತ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಮತ್ತೆ ಮಾತಾಡ. ನಾನು ಕೊಟ್ಟಾಗ ಹೋಗ್ತಾ ಇರ್ತಾನೆ. ನೀನು ಕೊಡುದು ಯಾಕೆ ಮತ್ತೆ? ಕೊಡುದಿಲ್ಲ, ಇನ್ನು ಹೋಗುವಾಗ್ಲೇ ಕೊಡುವ ನಾವು. ಹೌದು. ಇಲ್ಲ, ಇನ್ನು ತಿನ್ನುವುದಕ್ಕಿಲ್ಲ ಅವನು. ಅಲ್ಲ, ಹೋಗುವಾಗ್ಲೇ ಕೊಡುದು. ಇನ್ನು ಅಷ್ಟು ತಿನ್ನು. ಈಗ ಹೋಗುವಾಗ ಇವ ಅರ್ಧ ದಾರಿಗೆ ಹೋದ ಮೇಲೆ ನೋಡ್ಬೇಕು ಎಷ್ಟು ಉಂಟು ಅಂತ. ತಿಂಡಿ ತಿಂದಾಯ್ತು, ಈಗ ಕಾಪಿ ಕೊಡು ಅಂತ ಕೇಳುದು. ಬೇಕಿತ್ತ ನಿನಗೆ? ಬೇಡ, ನಿಲ್ಲು. ಕಪ್ಪಗಿನ ಮುಖದಲ್ಲಿ ಬಿಳಿ ಹಲ್ಲು ಹೊರತು ಬೇರೆ ಏನು ಕಾಣುವುದಿಲ್ಲ. ನಿನಗಿಂತ ಬಿಳಿ ಇದ್ದೇನೆ. ಕರೆಯ ನಮ್ಮ ಟಿವಿಯ ಹೀಗೆ. ಈ ಟಿವಿ ಅಯ್ಯ ಕೋಪಬಾಲ ನಮ್ಮವರನ್ನವರನ್ನು ಕೂಡ ಕೊಲ್ಲುತ್ತಾ ಮುಂದುವರಿಯುತ್ತಾ ಇದ್ದಿ. ಗೊತ್ತಾಗಿದೆ ಇವನಿಗೆ. ಇದ್ದಾರಲ್ವಾ, ಎಲ್ಲರೂ ಬಿದ್ದಿದ್ದಾರಲ್ವಾ. ಹೌದು. ನಮ್ಮೊಡೆಯಲಾಗಿರುವಂತಹ ಕಂಸ ಮಹಾಪ್ರಭುವಿದ ಆಜ್ಞೆಯನ್ನು ಹೊತ್ತು ಬಂದವನಾದು. ನಮ್ಮ ಒಡೆಯನ ಶತ್ರು ನನಗೂ ಶತ್ರುವೇ ಸರಿ. ಅದಕ್ಕೆ ಹಾಗಾಗಿ ನಿನ್ನನ್ನು ನಾನು ಕೊಲ್ಲುತ್ತೇನೆ. ಸಾಧ್ಯವೇ ನಿನ್ನಿಂದ? ಕಾಯುವುದಕ್ಕೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಬಗೆಗೆ Allah
ಯಾಕೆ? ಈ ಪ್ರಪಂಚದಲ್ಲಿ ಯಾರನ್ನು ಯಾರಿಂದಲೂ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಓಹೋ, ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವ ಹಣೆಯಲ್ಲಿ ಬರ್ದಿರ್ತಾನಂತೆ, ಏನು? ಹೀಗೆ ನಿನ್ನ ಸಾವು, ಇದೇ ರೀತಿ ನಿನ್ನ ಸಾವು ಎನ್ನುವ ಹಾಗೆ. ಈಗ ಒಂದು ವೇಳೆ ನಿನ್ನಿಂದ ನಾನು ಸಾಯಬೇಕು ಅಂತಿದ್ರೆ, ಅಲ್ಲ ನನ್ನಿಂದ ನೀನು ಸಾಯಬೇಕು ಅಂತಿದ್ರೆ, ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣ ಇಲ್ಲದೆ ಯಾರನ್ನು ಯಾರು ಕೊಲ್ಲುವುದಕ್ಕೆ ಮುಂದಾಗುವುದಿಲ್ಲ. ಬ್ರಹ್ಮಪಿಲಿ ಅಲ್ಲ, ಎಂತ ತಲೆಯಲ್ಲಿ ಬದ್ದದಕ್ಕೆ ಕಾಲ ಕೂಡಿ ಬರಲಿಲ್ಲ, ಇನ್ನೂ ಸಮಯ ಇದೆ. ಬ್ರಹ್ಮಲಿಪಿ. ಹಾಗಿರುವಾಗ ಏನಾದ್ರೂ ಒಂದು ಪೂರ್ವದ್ವೇಷ ಅನ್ನುವುದಿರಬೇಕು. ನಿನ್ನನ್ನು ನೋಡುತ್ತಾ ಇರುವುದೇ ಇವತ್ತು ಪ್ರಥಮ. ಹಾಗಿರುವಾಗ ನನ್ನನ್ನು ಕೊಲ್ಲಬೇಕು ಅಂತಾದ್ರೆ ನಿನಗೂ ನನಗೂ ಇರುವಂತಹ ವೈರತ್ವ ಏನು? ಶತ್ರುವಾಗಿ ನಮ್ಮೊಡೆಗೆ ನನಗೆ ಒಂದು ಉಪಕಾರ ಮಾಡ್ತಿಲ್ಲ. ನಾನು ತಿನ್ನಕ್ಕೆ ಕೊಡ್ಲಿಲ್ಲ. ನೀವು ಈಗ ಹೋಗೋ ಬಂದು ಹೀಗೆ ಒಂದು ಓಡಿದ್ರಲ್ಲ, ಅಲ್ಲಿಂದ ಅಲ್ಲಿವರೆಗೆ ಒಮ್ಮೆ ಚಂದ. ನಮ್ಮ ಶೈಲಿಯ ಹೀಗೆ ಶಕ್ತಿಗಾರರ ಶೈಲಿ. ಶಕ್ತಿಗಾರರದ್ದು ಶೆಟ್ಟಿಗಾರದ್ದು ಶಕ್ತಿಗಾರರದ್ದು ಶೆಟ್ಟಿಗಾರದ್ದು. ಅಯ್ಯ ಬಾಲಕರೇ, ಎಳೆಯ ಬಾಲಕರು ದೇವಿಯವರು. ಹಾಗಾಗಿ ಹೇಳ್ತಾ ಇದ್ದೇನೆ, ನಮ್ಮೊಡೆಯಲಾಗಿರುವಂತಹ ಕಂಸ ಮಹಾಪ್ರಭು ಇದ ಆಜ್ಞೆಯಿಂದ ಬಂದವರು. ನಮ್ಮ ಒಡೆಯಲ ಶತ್ರು, ನಮ್ಮ ಪಾಲಿಕೆ ಶತ್ರುವೇ ಸರಿ. ಅಯ್ಯ, ನಮ್ಮ ಒಡೆಯಾಗಿರುವಂತಹ ಪೋತಾಲೆ ಎಂತದ ಪೋತ ನಿಂತ ಹೇಳಿದ ಮೂಗಿಗೆ ಕೈದು ಅಂತಾನೆ. ಎಂತದ ಕೂತಾನಿ ಎಲ್ಲಿ ಪೋತೀನಿ? ಸೌಂದರ್ಯವತೆ ನನ್ನ ಪ್ರೇಯಸಿಯನ್ನು ಕೊಂದದ್ದು ಯಾರು? ಇದು ಹೆಣ್ಣಿನ ವಿಷಯ. ಅಲ್ಲ, ಹೆಣ್ಣು ಕೈ ಕೊಟ್ಲು ಇಷ್ಟು ಹೀಗೆಲ್ಲ ಕುಣಿತಾರಲ್ಲ. ಮನದಾಳದ ದುಃಖ, ದುಃಖದಲ್ಲಿ ಕುಣಿ. ಹೌದು, ಏನು ಮಾಡೋಣ ಹೇಳಿ. ಸುಂದರಿ ಅವಳು, ಸುಂದರಿ ಸುಂದರಿ. ಸುಂದರಣ್ಣ ಬೇಡ, ಅವಳು ಸುಂದರಿ. ಇಂದಲ್ಲದಿದ್ರು ನಾಳೆ ಆದ್ರೂ ಕೂಡ ಮದುವೆ ಆಗೋಣೆಂಬ ಕನಸನ್ನು ಕಟ್ಟಿದವನ. ಅಣ್ಣ, ನೀವು ಮದುವೆ ಆದ್ರೆ ನಿಮಗೆ ಹೆಂಡತಿ ಬರ್ತದಲ್ಲ, ಬಂದ್ರೆ ಒಂದು ಮುಖ ಹತ್ತಿರ ಕೊಂಡೋಗಿ ಒಂದು ಅಲ್ಲ ವಿಷಯ. ಹೌದು, ಎಲ್ಲರೂ ಇಟ್ಟದ್ದಲ್ಲ. ಇವನ ಮುಖದಲ್ಲಿ ಎಷ್ಟು ಶುದ್ಧ ಮುಳ್ಳುಂಟು, ಇವ ಹೇಗೆ ಮುತ್ತು ಕೊಡ್ತಾನೆ? ಅದರ ಬಗ್ಗೆ ನೀನು ಆಲೋಚನೆ ಮಾಡಬೇಡ, ಎಲ್ಲವನ್ನು ನಾನು ಸುಧಾರಣೆ ಮಾಡ್ತೇನೆ. ಅಲ್ಲ, ಆದ್ರೂ ಅದರ ಬಗ್ಗೆ ಯಾಕೆ ಕಷ್ಟ? ನಾನು ಅದಕ್ಕೆ ಕೇಳಿ. ಅಯ್ಯ, ಕಷ್ಟ ಸುಖಗಳ ಬದುಕೆ ಮಾತಾಡಬೇಡ. ಇದು ಹೀಗಿರುವಾಗ ಅವಳು ಹೇಗಿದ್ದಾಳೆ ಅಂತ ಗೊತ್ತಾಗುದಿಲ್ಲ. ಅದು ಇಷ್ಟು ಶುದ್ಧ ರೂಪ ರೂಪ ಆಗಿದೆ. ಅವಳನ್ನು ಕೊಂದದ್ದು ಯಾರು? ನಾನೇ. ನೀನೆ. ಹಾಗಾಗಿ ನಿಮ್ಮನ್ನು ಕೊಂದು ನಮ್ಮವರಿಗೆ ಔತಣವನ್ನು ನಾನು ಹೇಳ್ತೇನೆ.
ಸಂಗೀತಾಭ್ಯಾಸ ಮಾಡ್ತಾರೆ. ಗಾಳಿ ಹಾಕುವ. ಗಾಳಿ ಗಾಳಿ ಗಾಳಿಯ ಯಾರಿಗೆ? ನನಗೆ ನನಗೆ ಇಲ್ಲಿವಾ? ನನಗೆ ಇಲ್ಲಿವಾ? ಬರ್ಲಿಕ್ಕಿಲ್ಲ, ಇಲ್ಲಿಯೇ ನಿಂತು ಮಾತಾಡ. ಆಗುದಿಲ್ವಾ? ಆ ಅಲ್ಲ ಗಾಳಿ ಹಾಕುವಂತದ್ದು ಏನು ಮಾಡಿದ್ದೀವಿ? ಗಾಳಿ ಹಾಕ. ಯಾರೀಗ? ಸ್ವಲ್ಪ ದೂರ ನಿಂತು ಮಾತಾಡ. ನಿಮಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತುಂಟಾ? ಗೊತ್ತಿಲ್ವಾ? ಯಾರ ಹತ್ತಿರ ಎಷ್ಟು ದೂರದಲ್ಲಿ ನಿಲ್ಬೇಕು ಅಂತ ಮೊದಲು ಕಲಿಬೇಕು. ಏನಾಯ್ತು ಈಗ? ಸ್ವಲ್ಪ 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 ಜ್ಞಾನ ಬೇಕು ಮನುಷ್ಯನಿಗೆ, ಗೊತ್ತುಂಟಲ್ಲ? ಹೌದಾ? ಎಂತ ಅದು ಹೇಳ್ತಾರಲ್ಲ, ಸ್ವಲ್ಪ ಸ್ವರೂಪ. ಅದೇ ಮೈ ಮೇಲೆ ಬರ್ತಾನವ. ಗಾಳಿ ಹಾಕು, ಗಾಳಿ ಗಾಳಿ. ನನಗೆ ಓದೋದು ವಯಸ್ಸು ಆಗಿದೆಲ್ಲ ಅಷ್ಟು ಎಂತದು? ನಿನಗೆ ಹೀಗೆ ಹಾಕಿ ಕೇಳಿದ್ದಲ್ಲ, ಮತ್ತೆ ನನಗೆ ಹಾಕು. ನಿನಗೆ ಎಂತದ್ದು ಗಾಳಿ? ಏನು ಮಾಡಿದ್ದಿ ಗಾಳಿ? ಏನು ಮಾಡಿದಿ? ಅಯ್ಯೋ ದೇವ, ಇಷ್ಟು ಜನರನ್ನು ಕೊಂದದ್ದು ಯಾರ? ಯಾರು? ನಾನೇ ಕೊಂದದ್ದು. ಅವರಿಗೆ ಹತ್ತು ಒತ್ತು ಕೊಂದು ಅವರನ್ನೆಲ್ಲ ಅಲ್ಲಿ ರಾಶಿ ಹಾಕಿದ್ದೇನೆ. ಅವ ಗಾಳಿ ಹಾಕಿ ಕೆಳಗೆ ಹೀಗೆ ಮಾಡ್ತಾನೆ. ಮತ್ತೆ ನಾನೆಂತದ್ದು ಮಾಡಿದ್ದಿಲ್ಲಿ? ನೀನೆಂತದ್ದು ಮಾಡಿ? ನೀನು ಅಲ್ಲಿ ನಿಂತು ನಾನೆಲ್ಲದಿದ್ರೆ ಅವ್ರು ನಿನ್ನನ್ನು ಮುಂದೆ ಮಾಡಿ ಹೋಗ್ತಿದ್ರು. ಅದು ನೀವು ಇಬ್ರು ಮಾಡ್ತಾ ಇದ್ದದ್ದು. ಎಂತದ್ದು? ತಿಂತಾ ಇದ್ದದ್ದು. ವಿಜಯ, ಇಲ್ಲಿ ಬಾ. ನನಗೆ ಗಾಳಿ. ಸತ್ಯ ಹೇಳ್ಬೇಕು. ಆಯ್ತಾ? ಈಗ ರಕ್ಕಸರನ್ನು ಕೊಂದದ್ದು ಯಾರು? ನಾನೇ. ಮೂರು ಮಾತಿಗೂ 300ಕ್ಕೂ ನಾನೇ. ಹಾಗಿದ್ರೆ ನಾನು ಏನ್ ಮಾಡ್ಲಿಲ್ಲ? ನೀನೇನು ಮಾಡ್ಲಿಲ್ಲ, ನೀನೊಂದು 2 ಸುತ್ತು ಹಾಳಿದ್ದೆ ಅಷ್ಟೇ. ಆಗ್ಲಿ. ವಿಜಯ, ಯಾಕೋ ಏನೋ ಎಂತದ? ಇತ್ತೀಚೆಗೆ ನನಗೆ ತುಂಬಾ ಹೆದರಿಕೆ ಪ್ರಾರಂಭ ಆಗಿದೆ ಅಂತ. ನನಗೆ ಅದೇ ಇತ್ತೀಚೆಗೆ ನನಗೆ ಒಂದಿಬ್ಬರನ್ನು ಕೊಂದ್ರು ಸಾಕು, ಆಯಾಸ ಆಗುದು. ಹೌದಲ್ಲ? ಅವರನ್ನು ನೋಡಿದ್ಯಾ? ಹೌದು. ಒಬ್ಬೊಬ್ಬರ ನಾಲಿಗೆ ಇಷ್ಟು ಉದ್ದ, ಹೌದೌದು. ಒಬ್ಬೊಬ್ಬರ ಹಲ್ಲು ಇಷ್ಟು ಉದ್ದ, ಹೌದು. ಒಬ್ಬೊಬ್ಬರ ಕಣ್ಣು ಇಷ್ಟು ದೊಡ್ಡದು, ಹೌದು. ಕೋರೆ ಹಲ್ಲು, ಉದ್ದ ನಾಲಿಗೆ. ಹೌದು. ನನಗೆ ಹೆದರಿಕೆ ಆಗತ್ತದ. ವಿಜಯ, ಹೆದರ್ಬೇಡ, ನಾನಿದ್ದೇನೆ. ನೀನಿದ್ಯಾ? ಈಗ ಇನ್ನು ಮುಂದೆ ಬೇರೆ ರಕ್ಕಸರು ಬಂದ್ರೆ ಬೇರೆ ಲೆಕ್ಕ ಬರ್ತಾರ? ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ಲ. ಬಂದ್ರೆ ಬರ್ತಾರ? ಬರುವುದಿಲ್ವಾ? ಬರುದಿಲ್ಲ. ಇಲ್ಲ. ಬಂದ್ರೆ ಅಂತದ್ದು ಬರ್ಲಿ ನೋಡುವ. ಬಂದ್ರೆ ಬರುದಿಲ್ಲ. ಇಲ್ಲ. ಬರ್ಲಿ. ನೀನು ಕೊಲ್ತೀಯಾ? ಬಂದ್ರೆ ನಾನಿದ್ದೇನೆ, ಒಂದನ್ನು ಬಿಡುವುದಿಲ್ಲ. ನೀನಿದೆಯಲ್ಲ? ನಾನಿದ್ದೇನೆ. ಎಲ್ಲಿಂಟು? ಎಂತದು? ಬಂದದ್ದು ಯಾರು? ರಕ್ಕಸರು. ಇಲ್ವಾ? ರಕ್ಕಸರ ಹೆಸರು ಕೇಳಿದ್ರೆ ಹೊಸಿಗೆ ಓಡ್ತಾನೆ ಅವ, ಕೊಲ್ಲುವುದಂತೆ. ಸತ್ಯ ಹೇಳು. ಕೃಷ್ಣಯ್ಯ ಹೊಡಿಲಿಕ್ಕಿಲ್ಲ. ನೋಡು ಕೃಷ್ಣಯ್ಯ, ನೀನು ಅಷ್ಟು ರಕ್ಕಸರನ್ನೆಲ್ಲ ಕೊಂದಾಗುವಾಗ ನಿನ್ನ ಮುಖವನ್ನು ನೋಡುವಾಗ ಭಯಂಕರ ನನಗೆ ಹೆದರಿಕೆ ಆಗ್ತಾ ಇತ್ತು. ಹೆದರಿಕೆ ಆಗ್ತಿತ್ತಾನೆ? ಹೌದು. ಅದಕ್ಕೆ ಸ್ವಲ್ಪ ತಮಾಷೆ ಮಾಡಿದ್ದು ಕೃಷ್ಣಯ್ಯ. ಮುಟ್ಬೇಡ, ಬಣ್ಣ ಹೋಗ್ತಾರೆ. ಆಯ್ತು. ಹಾಗಿದ್ರೆ ಇನ್ನು ನನ್ನ ಜೊತೆ ಇರ್ತೀಯಲ್ಲ? ಆಯ್ತು ಕೃಷ್ಣಯ್ಯ. ನೋಡಿದೀಯ ಒಬ್ಬೊಬ್ಬರನ್ನು? ಅಲ್ಲ ಕೃಷ್ಣಯ್ಯ, ಹೇಗಿದ್ದಾರೆ ನೋಡು. ಅವರು ನೋಡು ಈಗಿದ್ದಾರೆ. ನಾವು ಎಷ್ಟು ತಿಂದ್ರು ಈಗ ಆಗ್ತೇವೆ. ಅವರು ಏಕೆ ಕೃಷ್ಣಯ್ಯ ಹಾಗಾದದ್ದು? ಪೌಷ್ಟಿಕ ಆಹಾರ ಸೇವಿಸ್ತಾರೆ. ಅದು ಯಾವುದು ಪ್ಲಾಸ್ಟಿಕ್ ಆಹಾರ ತಿಂದದ್ದು? ಪ್ಲಾಸ್ಟಿಕ್ ಆಹಾರ ತಿನ್ನುವುದಂತೆ. ಪೌಷ್ಟಿಕ ಆಹಾರ, ಪ್ಲಾಸ್ಟಿಕ್ ಆಹಾರ. ಹಾಲು, ಹಾಲು, ಬೆಣ್ಣೆ. ಹಾಲು ಪ್ಲಾಸ್ಟಿಕ್ ಹಾಲು. ಪೌಷ್ಟಿಕ ಆಹಾರ ಅದು. ಪೌಷ್ಟಿಕ. ಅದನ್ನು ಸೇವಿಸಿದ ಕಾರಣ ಒಬ್ಬೊಬ್ರು ಹೀಗಿದ್ದಾರೆ ನೋಡಿ. ಈಗ ಅದೆಲ್ಲ ತಯಾರಾಗುವುದು ಎಲ್ಲಿ ಹೇಳು? ಅಲ್ಲ ಕೃಷ್ಣಯ್ಯ, ಇದು ಹೆಚ್ಚೆಲ್ಲ ತಯಾರಾಗುವುದು ನಮ್ಮ ಈ ನಂದ ಗೋಕುಲದಲ್ಲಿ. ಹೌದಾ? ಹೌದಾ? ನಮ್ಮಲ್ಲೇ ಎಲ್ಲ ಆಸುಪಾಸಿನಲ್ಲಿ ಇದೆಂತದ್ದೆಲ್ಲ ಇರುವುದು. ಅದು ಅವರಿಗೆ ಹೇಗೆ ಸಿಗುವುದು? ನಂದ ಗೋಕುಲದಲ್ಲಿ ತಯಾರಾಗುವುದು ಹೌದು, ನಮಗೆ ಸಿಗುತ್ತದಾ? ಇಲ್ಲ. ಯಾಕೆ? ಯಾಕೆ ಸಿಗುದಿಲ್ಲ? ಗೋಪಿಕಾಸ್ತ್ರೀಯರು ಕೊಂಡು ಹೋಗಿ ಮಾರಾಟ ಮಾಡ್ತಾರೆ, ಇಂಥವರು ಖರೀದಿಸ್ತಾರೆ. ಇವರು ಇದನ್ನು ಕೊಂಡೋಗಿ ಅವರಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಕಡಿಮೆ ಸಿಗುವುದು, ಆಚೆ ಹೋದ್ರೆ ಹೆಚ್ಚು ಸಿಗ್ತದೆ ಅಂತ ಅಲ್ಲಿಗೆ ಕೊಂಡು ಹೋಗ್ತಾರೆ ಅಲ್ವಾ? ಹೌದು. ಏನಾದ್ರೂ ನೆನಪಾಯ್ತಾ ನಿನಗೆ? ಕೃಷ್ಣಯ್ಯ ನೋಡು ಕೃಷ್ಣಯ್ಯ, ಇವಳು ಉಂಟಲ್ಲ, ಕೊಂಡೋಗಿ ಮಾರಾಟ ಮಾಡಿ ಸಿಕ್ಕಿದ್ರಲ್ಲಿ ಏನಾದ್ರೂ ಒಳ್ಳೇದು ಮಾಡ್ಲಿ, ಅವರಿಗೆ ಬೇಕಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ತಾರೆ. ವಿನಿಯೋಗಿಸುದು ಬೇಕಾದಂತ ಹೇಳಿ ಎಲ್ಲೋ ಏನೆಲ್ಲ ಮಾಡ್ತಾರೆ ಕೃಷ್ಣಯ್ಯ. ಏನ್ ಮಾಡ್ತಾರೆ ನೋಡು, ಕುಡಿತಾರೆ. ಹೌದು. ಸ್ತ್ರೀಯರ ಬಗ್ಗೆ ತಪ್ಪಿಯೂ ಆರೋಪದ ಮಾತು ಹೇಳಬಾರ್ದು ಅಂತ ಹೇಳಿಲ್ವ ನಿನಗೆ? ಸ್ತ್ರೀಯಲ್ಲಿ ಕುಡಿಯುವುದಲ್ಲ, ಹೆಂಗಸಲು ಕುಡಿಯುವುದು.
ಮತ್ತೆ ಎರಡು ಒಂದೇ ಅಲ್ವೇನದು? ಸಿಎಲ್ ಕುಡಿದಲ್ಲ ಅಲ್ವಾ? ಸಿಎಲ್ ಕುಡಿದ ಆಗ್ಲಿ, ಹೆಂಗಸರ ಬಗ್ಗೆ ಆ ರೀತಿ ಅಪವಾದ ಮಾತು ಹೇಳಬಾರ್ದು. ಹೆಂಗಸರು ಯಾರು? ಯಾರು? ಪ್ರಾಯ ಆದ ಹೆಂಗಸರು, ಹಳೇ ಮುದುಕಿಯರು. ಮತ್ತೆ ಹೊಸ ಮುದುಕಿಯರು ಬೇರೆ ಇದ್ದಾರಾ? ಅದು ಯಾರು? ಅದು ಇತ್ತೀಚೆಗೆ ಮುದುಕಲಾದವರು, ಮತ್ತೆ ಹಳೆ ಮುದುಕಿಯರು ಮೊದಲಾದವರು. ಹೌದಾ? ಹೌದು. ಏನ್ ಮಾಡಿದ್ದಾರೆ? ಕೃಷ್ಣಯ್ಯ ಅದರಲ್ಲಿ ಅವಳೊಬ್ಳು ಬಡ್ಡಿದ್ದಾಳಲ್ಲ, ಮಲ್ಲಮ್ಮ. ಮಲ್ಲಮ್ಮ ಹೌದು. ಅವಳು ಕೃಷ್ಣಯ್ಯ ಮೊನ್ನೆ ನೋಡ್ತೇನೆ ಓರ್ಲಿ ಕುದ್ದು ಬಿದ್ದದ್ದು. ಹೌದಾ? ಕುದ್ದು ಬಿದ್ದಿದ್ದಾಳೆ. ಬಿದ್ದು ಒಂದು ಹತ್ತಿರದಿಂದ ಒಂದು ನಾಯಿ ಬರ್ತಾ ಇತ್ತು. ನಾಯಿ, ಹೆಣ್ಣು ನಾಯಿ. ಅದು ನೋಡಿದ್ಯಾ? ಹೌದು ನೋಡಿದೆ. ಅದು ಹೆಂಗಸಲ್ವ, ಹಾಗೆ ಹೆಣ್ಣು ನಾಯಿ ಬಂದದ್ದು. ನಾಯಿ ಇಷ್ಟು ಹತ್ತಿರ ಬರುವಾಗ ನಾನೆನಿಸಿದ್ದು ಹೇಗೆ ಕೃಷ್ಣಯ್ಯ, ನಾಯಿ ಬಂದು ಈಗ ಇವಳ ಮುಖವನ್ನು ನೆಕ್ಕುತ್ತದೆ ಅಂತ. ನಾಯಿ ನೆಕ್ಕಿದ್ದಲ್ಲ, ನಾಯಿ ಹತ್ತಿರ ಬರುವಾಗ ಇವಳೇ ಎದ್ದು ನಾಯಿಯ ಮುಖ. ಎಂತದು? ಹೌದು, ಸುಳ್ಳು ಮಾತು ಹೇಳಬಾರ್ದು. ಹೌದು ಕೃಷ್ಣಯ್ಯ. ನೋಡಿದೀಯಾ? ಕುಡಿತಾರೆ, ತಿಂತಾರೆ, ಏನೆಲ್ಲ ಬೇಡದೆಲ್ಲ ಮಾಡ್ತಾರೆ ಕೃಷ್ಣಯ್ಯ. ಅದಕ್ಕಾಗಿ ಅವಳು ಕುಡಿದು ಬಿದ್ದದ್ದು ಅಂತ ಗೊತ್ತಾಗ್ತದೆ ನಿಮಗೆ? ನಾನು ಹತ್ತಿರ ಹೋಗಿ ನೋಡಿದೆ. ಹೌದಾ? ಅದು ನನಗೆ ಅದರ ವಾಸನೆ ಎಲ್ಲ ಗೊತ್ತಿಂತಲ್ಲ. ಹೌದು. ಹಾಗೆ ನಮ್ಮಲ್ಲೆಲ್ಲ ಅಲ್ಲ, ನಮ್ಮಲ್ಲೆಲ್ಲ ಜೊತೆಯಲ್ಲಿ ಕೆಲ ಮಂದೆಲ್ಲ ಇರ್ತಾರಲ್ಲ, ಹಾಗೆ ನನಗೆ ನೋಡಿ ಅಭ್ಯಾಸ ಹಾಗೆ. ಹೌದಾ? ವಿಜಯ ಕೆಲವೊಬ್ಬೆಲ್ಲವರಿಂದ ಕಲಿತು, ಕೆಲವೊಂದು ಮಾಲ್ಪವರಿಂದ ಕಲಿತು, ಹಾಗೆಲ್ಲ ಉಂಟಲ್ಲ. ದೊಡ್ಡ ದೊಡ್ಡ ಶಬ್ದ ಎಲ್ಲ ಹೇಳ್ಬೇಡ ಹಾಗೆ. ವಿಜಯ, ಕಿಟ್ಟಯ್ಯ, ನಂದಗೋಕುಲದಲ್ಲಿ ಇಷ್ಟೆಲ್ಲ ತಪ್ಪು ನಡೀತಾ ಇದೆ ಅಂತ ಆದ್ರೆ ಹೌದು, ಅದನ್ನು ನೋಡಿ ನಾವು ಸುಮ್ಮನೆ ಇರಬಾರ್ದು. ನಮಗೆ ಮರ್ಯಾದೆ ಇಲ್ವಾ? ನಮ್ಮ ಉದ್ದೇಶವೂ ಅದೇ ತಾನೆ. ಹೌದು. ಯಾರು ತಪ್ಪು ದಾರಿಯಲ್ಲಿ ನಡೀತಾರೋ ಹೌದು, ಅವರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವುದು. ಹೌದು. ಹಾಗಿದ್ರೆ ಅವರಿಗೆ ಸಿಕ್ಕಿದ್ದು ಜಾಸ್ತಿ ಆಗುತ್ತೆ. ಅದು ಈ ರೀತಿಯಾಗಿ ವಿನಿಯೋಗ ಆಗುತ್ತಾ ಇದೆ. ಹೌದು, ಅದನ್ನು ತಡಿಬೇಕು ಅಂತ. ಲೆಕ್ಕದ್ದು ಸಿಕ್ಕಿದ್ರೆ ಏನು ಅವಳಿಗೆ ಯಾವುದೆಲ್ಲ ಒಳ್ಳೇದು ಮಾಡ್ಲಿಕ್ಕೆ ಸಾಕಾಗಬಾರ್ದು, ಹಾಗೆ ಮಾಡ್ಬೇಕು ಅಲ್ವಾ? ಏನ್ ಮಾಡ್ಬೇಕು? ಒಂದು ಕೆಲಸ ಮಾಡುವ. ಏನ್ ಮಾಡುವ? ನಾಳೆ ಕೃಷ್ಣಯ್ಯ ನನ್ನದು ಇದು ಕೇಳ್ತದ? ಮತ್ತೆ ಕೊಟ್ಟದ್ದು ಯಾಕೆ ನೀನು? ಅಲ್ಲ, ನೀನು ಕೇಳಿ, ನೀನು ಮಾತಾಡ್ಲಿಕ್ಕೆ ಕೇಳೋದಂತ ನಾನು ಎನಿಸ್ಲಿಲ್ಲ, ಹಾಗೆ ಕೊಟ್ಟದ್ದು. ಬೇಡ, ಅವರು ಮೊಸರು ಮಾರಾಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದಾರಿಗಡ್ಡವಾಗಿ ನಿಂತು ಅವರಿಂದ ಸುಂಕ ವಸೂಲಿ ಮಾಡುವ. ಆಯ್ತು ಕೃಷ್ಣ, ಅಲ್ವಾ? ಆಯ್ತು. ಆಗ ಕೇಳ್ತಾ ಉಂಟು, ಬರ್ತಾ ಇದ್ದಾರೆ. ಮೊಸರದ ಕೊಳ್ಳಿರುವ ಮಾನಿನಿಯರು, ಮೊಸರದ ಕೊಳ್ಳಿರುವ ಮಾನಿನಿಯರು, ಮೊಸರದ ಕೊಳ್ಳಿರುವ ಮೊಸರದ ಕೊಳ್ಳಿರುವ ಮಾನಿನಿಯರು, ಮೊಸರದ ಕೊಳ್ಳಿರುವ ಮೊಸರದ ಕೊಳ್ಳಿರುವ ಕರೆದು ಬಾಲಿಗೆ, ಹಸುಗಳನ್ನೇ ಕರೆದು 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 ಹಸುಗಳನ್ನೇ ಕರೆದ ಹಾಲಿಗೆ ಹೆಬ್ಬಾನಿಕ್ಕಿದೈ ಅಜ್ಜ ಹೊಸಗಿರಿ. ಹಸುಗಳನ್ನೇ ಕರೆದು ಗಾಳಿಗೆ ಹೆಬ್ಬನಿಕ್ಕಿದ ಅಜ್ಜ ಹೊಸಗಿರಿ. ಮೊಸರದ ಕೊಳ್ಳಿರುವ
ನೀವೆಲ್ಲ ಹೊಸ ಹುಡುಗಿಯರಲ್ಲ, ನೀವೆಲ್ಲ ಎದುರು ಹೋಗಿ ನಮಗೆ ಮೊದಲಿನ ಹಾಗೆ ಈಗ ಯಾರು ಹತ್ತಿರ ಬರುವುದಿಲ್ಲ, ಅದಕ್ಕೆ ಹಿಂದೆ ನಿಂತದ್ದು. ಹೌದಾ? ಪ್ರಾಯ ಆಯ್ತಲ್ಲ. ಹೌದೌದು, ಈಗ ನಮ್ಮನ್ನು ಯಾರು ಮೂಸುವುದಿಲ್ಲ. ಹಾಗಲ್ವೇ? ಯಾಕೆ ನಾನು ಕರೆದದ್ದು? ಯಾಕೆ? ಎಲ್ಲರೂ ಒಟ್ಟಾಗಿ ನಿಂತವರು ಇದ್ದೇವೆ. ನಾವೀಗ ಮಾರಾಟವನ್ನು ಮಾಡುವುದಕ್ಕೆ ಹೋಗಬೇಕು. ಹೌದು. ಮಾರಾಟ ಏನು? ಅಕ್ಕ ಬನ್ನಿ 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 ಬನ್ನಿ. ಯಾರಿಗೆ ಬೇಕು ಮೊಸರು ಮೊಸರು ಮೊಸರು? ಯಾರಿಗೆ ಬೇಕು ತುಪ್ಪ? ತುಪ್ಪ ಪಾತ್ರದಲ್ಲಿರುವುದು, ಬಾಯಿಯಲ್ಲಿರುವುದಲ್ಲ. ತುಪ್ಪ. ಯಾರಿಗೆ ಬೇಕು ತುಪ್ಪ? ತುಪ್ಪ ತುಪ್ಪ. ಕೊನೆಗೆ ಕೂಡ ಹಾಗೆ ಆಯ್ತು. ಯಾರಿಗೆ ಬೇಕು ಬೆಣ್ಣೆ ಬೆಣ್ಣೆ ಬೆಣ್ಣೆ? ಯಾರಿಗೆ ಬೇಕು ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ? ಯಾರಿಗೆ ಬೇಕು ಹಾಲು ಹಾಲು? ಬನ್ನಿ 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 ಬನ್ನಿ. ನೀವೆಲ್ಲ ಹೇಗೆ ಮುಖ ನೋಡ್ತಾ ಕುಳಿತುಕೊಂಡ್ರೆ ಆಗೋದಿಲ್ಲಲ್ವಾ? ಎಲ್ಲ ಬರಬೇಕು. ಮುಖ ನೋಡ್ತಾ ಇದ್ದಾರೆ. ಮುಖ ನೋಡಿದ್ರೆ ಸುಖ ಇಲ್ಲ. ಹೌದು. ಹತ್ತಿರ ಬಂದ್ರೆ ಮಾತ್ರ ಪದಾರ್ಥ. ಹೌದು. ಆದ್ರೆ ಮಲ್ಲಮ್ಮ ಅವರ ಮುಖ ನೋಡುವಾಗ ಗೊತ್ತಾದದ್ದು ಹೇಗೆ? ಇವರೆಲ್ಲ ದನದ ಹಾಲು ಕುಡಿದು ಬೆಳೆದವರ ಹಾಗೆ ಕಾಣುವುದಿಲ್ಲ ನನಗೆ. ಎಮ್ಮೆ ಹಾಲಿನ ಪ್ರಭಾವ. ನಾನಿಲ್ಲ ಇದರಲ್ಲಿ. ಯಾಕೆ? ಈ ವಿಷಯದಲ್ಲಿ ನಾನಿಲ್ಲ, ನನಗೆ ಅನುಭವ ಆಗಿದೆ. ತುಂಬಾ ಅನುಭವ ಆಗಿದೆ ನನಗೆ. ಇದು ಹಣ್ಣಾದದ್ದು ಸುಮ್ಮನೆ ಅಲ್ಲ, ಮತ್ತೆ ಇಂಥದ್ದೆಲ್ಲ ಮಾತಾಡಿ ಬೈಗುಳ ತಿಂದೆ ಹಣ್ಣಾದದ್ದು. ಹಾಗೆಲ್ಲ ಹೇಳಿದ್ದು ನಾನು. ಯಾಕೆ ಅವರು ಹಾಗೆ ಕುಳಿತದ್ದು? ದನದ ಹಾಲನ್ನು ಕುಡಿದು ಬೆಳೆದಂತಹ ವ್ಯಕ್ತಿಗಳು ಅತಿ ಚುರುಕಾಗಿ ವ್ಯವಹರಿಸುತ್ತಾರೆ. ಎಮ್ಮೆಯ ಹಾಲು ಕುಡಿದ್ರೆ ಸ್ವಲ್ಪ ಮಂದ ಆಗುತ್ತಾರೆ ಅಂತ ಹೇಳುವುದು. ಹೌದೌದು, ಮಂದ. ಹಾಗಾಗಿ ಇಲ್ಲಿ ನಮಗೆ ಮಾರಾಟ ಆಗುವುದಿಲ್ಲ ಎನ್ನುವುದು ಗೊತ್ತಾಗುತ್ತಾ ಉಂಟು. ನೋಡಿ ಅಲ್ಲಿ ನೋಡಿ, ಆ ಹೆಂಗಸ ಕಿವಿ ಕಚ್ಚುವುದು. ಕಿವಿ ಕಚ್ಚುವುದು ಅಲ್ಲವೇ? ಮತ್ತೇನು ಅವರು ಹೇಳೋದು? ಇವರಿಲ್ಲದಂತಹ ಪದಾರ್ಥಗಳಿಗೆ ಕ್ರಯ ಜಾಸ್ತಿ ಅಂತೆ. ಏನು ಮಾಡುವುದು ನೀವು? ಕ್ರಯ ಜಾಸ್ತಿ, ಕ್ರಯ ಹೆಚ್ಚಾಯ್ತಂತ. ಬೇಡ, ಅದು ಯಾಕೆ? ಎಷ್ಟು ಕಷ್ಟ ಉಂಟು ತುಪ್ಪ ಮಾಡ್ಲಿಕ್ಕೆ. ಮತ್ತೆಂತದು? ಅಯ್ಯೋ ದೇವಾ, ಏನಾಯ್ತು? ನಮ್ಮ ಪಾತ್ರದಲ್ಲಿ ಮೊಸರುಂಟು, ಅವರ ಪಾತ್ರದಲ್ಲಿ ಹಾಲು ಮಜ್ಜಿಗೆಲ್ಲ ಉಂಟಲ್ಲ. ಇದರಲ್ಲಿ ಎಂತ ಉಂಟು? ತುಪ್ಪ. ತುಪ್ಪವ ಮತ್ತೆ ದೀಪದ ಎಣ್ಣೆ ಅಂತ. ತುಪ್ಪ ಅದು ಕಾಣೋದು ದೀಪದ ಎಣ್ಣೆಯ ಹಾಗೆ. ತುಪ್ಪವ? ತುಪ್ಪ ತುಪ್ಪ. ಅದನ್ನು ಸಂಪಾದಿಸುವುದಕ್ಕೆ ಎಷ್ಟು ಕಷ್ಟ ಉಂಟು. ಉದಯ ಕಾಲದಲ್ಲಿ ಇದನ್ನು ಸಂಪಾದಿಸಲಿಕ್ಕೆ ಎಂತ ಕಷ್ಟ, ಅಲ್ಲಿದ್ದದ್ದನ್ನು ತಕೊಂಡು ಬಂದದ್ದು. ಹಾಗಲ್ಲ, ಮತ್ತೆ ಅದು ಪಾತ್ರೆಯನ್ನು ಮಾತ್ರ. ಪದಾರ್ಥವನ್ನು ಸಂಪಾದನೆ ಮಾಡಬೇಕು ಅಂತಾದ್ರೆ ಉದಯ ನೇಸರ ಆಗುವುದಕ್ಕಿಂತ, ನೇಸರ ಉದಯಿಸುವುದಕ್ಕಿಂತ ಮುಂಚಿತವಾಗಿ ಎದ್ದು ಪಶುಗಳನ್ನೆಲ್ಲ ಸಾಲಾಗಿ ಕಟ್ಟಿ ಹಾಕಿ ಅದಕ್ಕೆ ಹಾಲು ಹುಲ್ಲು ಬೈಹುಲ್ಲು ಎಲ್ಲ ಹಾಕಿ ಅದನ್ನು ಸರಿಯಾಗಿ ಅಕ್ಕಚ್ಚು ಎಲ್ಲ ಕೊಟ್ಟು ಸಾಕಿ, ತದನಂತರ ಒಂದು ತಂಬಿಗೆ ನೀರು ಕೊಂಡೋಗಿ ಅದರ ಕೆಚ್ಚಲಿಗೆ ಅದನ್ನು ಚಿಮುಕಿಸಿ ಆ ಪಶುಗಳನ್ನು ಮೆಲ್ಲ ಓಪ್ ಎಲ್ಲ ಅನುಭವ ಉಂಟಲ್ಲ. ಮತ್ತೆ ಇನ್ನದೇ ನನಗೆ ಆಯ್ತಾ. ಅದನ್ನು ಕರೆದು ಆಮೇಲೆ ಹಾಲನ್ನು ತಂದು ಅದಕ್ಕೆ ಹೆಪ್ಪು ಹಾಕಿ ಆಮೇಲೆ ಅದನ್ನು ಕಡೆದು ದರ್ಕ್ ಬುರ್ಕ್ ಅಂತ. ಅದು ಹಾಗೆ ಶಬ್ದ ಬರ್ತದೆ. ನೀನು ಸರಿ, ನಿನಗೆ ಕಡದ ಅಭ್ಯಾಸ ಇಲ್ಲ ಅಲ್ಲ, ನೀವು ಕಲಿಸಿಕೊಡ್ಬೇಕು. ನಿನಗೆ ಅಲ್ಲಿ ಕೂತು ಮಾರಾಟ ಮಾಡಿ ಮಾತ್ರ ಅಭ್ಯಾಸ, ನಿನಗೆ ಕಡದ ಅಭ್ಯಾಸ ಇಲ್ಲ. ಇರ್ಲಿ, ಆ ಶಬ್ದ ಬರುವುದ ಅದು ಬೆಣ್ಣೆ ಬರುವಲ್ಲಿವರೆಗೆ ಕಾದು ತದನಂತರ ಮೊಸರನ್ನೊಂದು ವಿಭಾಗ, ಮಜ್ಜಿಗೆಯನ್ನೊಂದು ವಿಭಾಗ, ಬೆಣ್ಣೆಯನ್ನೊಂದು ವಿಭಾಗ, ತುಪ್ಪವನ್ನೊಂದು ವಿಭಾಗ ಮಾಡಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅವರ ಮನೆಯ ಬಾಗಿನಲ್ಲಿ ಮಾರಾಟ ಮಾಡಿ ಬರಬೇಕು ಅಂತಾದ್ರೆ ಬೆಳ್ಳಗಿದ್ದಂತಹ ನಾನು ಎಷ್ಟು ಕಪ್ಪಾಗಿದ್ದೇನೆ. ಕೆಲಸ ಮಾಡುವವರೆಗೆ ಗಂಡಸ, ನಂತರ ಹೆಂಗಸದ. ಮನೆಗೆ ಹೋಗುವಾಗ ಮನೆಗೆ ನಾನು ಮೊದಲೇ ಹೆಂಗಸಿ, ಸ್ವರ ಸ್ವಲ್ಪ ಗಂಡಸಿನ ಹಾಗೆ ಅಷ್ಟೇ. ಎಷ್ಟು ಕಷ್ಟ ಉಂಟು, ಉಂಟು. ನಾನು ಹೇಗಿದ್ದೆ ಯೌವನದಲ್ಲಿ ನಿನಗೆ ಗೊತ್ತಿಲ್ವಾ? ಬೆಳ್ಳಗೆ ಹಸಿ ಸೌತೆಯ ಹಾಗಿದ್ದೆ. ಮೊದಲು ಮುಖ ನೋಡಿ ಆದ್ರೂ ಬರ್ತಿದ್ರು, ಈಗ ಮುಖ ನೋಡಿ ಹಿಂದೆ ಹೋಗ್ತಾ ಇದ್ದಾರೆ.
ಹಾಗೆ ಎಷ್ಟು ಕಷ್ಟ ಉಂಟು. ಕಷ್ಟ ಉಂಟು. ಇವರು ಹೇಳ್ತಾರೆ ಕ್ರಯ ಹೆಚ್ಚಾಯ್ತು ಅಂತ. ಅವರಿಗೆಲ್ಲ ಅರ್ಥ ಆಗುದಿಲ್ಲ ಅದು. ಎಲ್ಲದಕ್ಕೂ ಕ್ರಯ ಹೆಚ್ಚಾಗಿದೆ. ನಮ್ಮದು ಕ್ರಯ ಹೇಳುವಾಗ ತಲೆ ಬಿಸಿ ಆಗ್ತದೆ ಎಲ್ಲರಿಗೆ. ಅಜ್ಜಮ್ಮ, ಇವತ್ತು ನಾನು ವ್ಯಾಪಾರಕ್ಕೆ ಇಳಿಬೇಕಾ? ಬೇಡ ಬೇಡ, ನಿನ್ನಲ್ಲಿ ಪಾತ್ರ ಉಂಟು ಅಂತಲೇ ಗೊತ್ತಾಗೋದಿಲ್ಲ. ಪಾತ್ರೆ ನಾನು ಮೊದಲಲ್ಲ ವ್ಯಾಪಾರಕ್ಕೆ ಇಳಿಯುವುದು. ಬೇಡ ಬೇಡ, ವ್ಯಾಪಾರಕ್ಕೆ ಯಾವ ಹಾಲಿನ ವ್ಯಾಪಾರ. ನನಗೆ ಒಮ್ಮೆಮ್ಮೆ ನೆನಪು ಶಕ್ತಿ ಸ್ವಲ್ಪ ಕಡಿಮೆ. ನೆನಪಿಲ್ಲದಿದ್ರು ತೊಂದ್ರೆ ಇಲ್ಲ, ನಿಮಗೆ ನೆನಪಿರ್ಬೇಕು, ಅನುಭವಿಸ್ತಲ್ವ ನೀವು. ಅಲ್ಲವೇ ಇವರೆಲ್ಲ ಕ್ರಯ ಜಾಸ್ತಿ ಅಂತ ಹೇಳ್ತಾರಲ್ಲ, ನಮ್ಮ ಈಗ ಪದಾರ್ಥ ಎಲ್ಲ ಹೇಗೆ ಹೋಗುವುದಿಲ್ಲ? ಹೇಗೆ ಮತ್ತೆ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲಿಗೆ ಹೋಗುವುದು? ಹಾಗಿದ್ರೆ ಒಂದು ಉಪಾಯವನ್ನು ಹೇಳ್ತೇನೆ. ಒಂದು ಕೇಳಿ ಉಂಟು. ನಂದನ ಮನೆಯ ಬಾಗಿಲಿಂದ ಚಿನ್ನ ಮಲ್ಲಮ್ಮ ಏನಾಯ್ತು? ಏನಿಲ್ಲ, ಮೊದಲಿನ ನೆನಪು. ಹಾಗೆ ಭಂಗಿಯಲ್ಲಿ ನಿಲ್ಲುವುದು. ಭಂಗಿಯ ನಾಟ್ಯ ವೈಭವದ ನೆನಪಾಯ್ತಾ? ಹೌದು ಮಲ್ಲಮ್ಮ. ಓ, ಇಲ್ಲೆಲ್ಲ ವ್ಯಾಪಾರ ಆಗೋದಿಲ್ಲ. ಮತ್ತೆ ನಾವೊಂದು ಕೇರಿಗೆ ಹೋಗುವ. ಕೇರಿಗೆ? ಯಾವ ಕೇರಿ? ಯಾವ ಕೇರಿ ಗೊತ್ತಾಗ್ಲಿಲ್ವಾ? ಇಲ್ಲಿಯ ಹತ್ತಿರದಲ್ಲುಂಟು. ಹತ್ರ ನಂದನ ಕೇರಿ. ಯಾರು ಮುಂದೆ ಬರುವುದಿಲ್ಲ, ಇಲ್ಲೇ ನಿಂತುಕೊಂಡು ನಾವೇನ್ ಮಾಡುದು ಅಜ್ಜಮ್ಮ? ಅಷ್ಟೇ, ನಾವು ಇಲ್ಲಿ ನಿಲ್ಲುವುದು ಬೇಡ, ನಮಗೆ ವ್ಯಾಪಾರ ಆಗುವುದು ಬೇಡವಾ? ಅವಳು ಹೇಳುವುದು ನಾವು ನಂದನ ಕೇರಿಗೆ ಹೋಗುವ ಅಂತ. ಅಲ್ಲಿ ವ್ಯಾಪಾರ ಆಗ್ಬಹುದಲ್ಲ? ಅಲ್ಲಿ ಆಗುತ್ತದೆ. ಆಗ್ತದಪ್ಪ. ಯಾಕೆ ಗೊತ್ತಾ? ಅಲ್ಲೆಲ್ಲ ಇರುವವರು ಧನಿಕರು, ಮತ್ತೆ ಅವರಲ್ಲಿ ಎಷ್ಟು ಉಂಟು ಅಂತ ಅವರಿಗೆ ಗೊತ್ತಿಲ್ಲ. ಗೊತ್ತಾಗುದಿಲ್ಲ ಒಮ್ಮೊಮ್ಮೆ. ಅವರ ಮನೆ ನೋಡುವಾಗ್ಲೇ ಗೊತ್ತಾಗುತ್ತದೆ ನಮಗೆ. ಉಪ್ಪರಿಗೆಯ ಮನೆಯನ್ನ ಹೊಂದಿರುವವರು ಮಾತ್ರ ಅಲ್ಲ, ಅವರಲ್ಲಿ ಅಲ್ಲಿರುವವರೆಲ್ಲ ಕೈ ಎಲ್ಲ ಕೊಟ್ಟ ಕೈ, ಕೊಡುವ ಕೈ. ಅದು ಬಾಗಿಲನ್ನ ತೆರೆದ ಕ್ಷಣದಲ್ಲಿ ಓಡೋಡಿಕೊಂಡು ಬರುವ ಪುಟ್ಟ ಕಂದಮ್ಮಗಳಿರು. ಮಕ್ಕಳ ಅವರ
ಮಕ್ಕಳು ಅವಳಿಗೆ ಸಣ್ಣದ್ನಿಂದಲೂ ಹಾಗೆ ಮಕ್ಕಳನ್ನು ನೋಡಿದ್ರೆ ಆಗುದಿಲ್ಲ. ಅವಳೊಂದು ರೀತಿಯಲ್ಲಿ ಮಕ್ಕಳ ಪ್ರೇಮಿ. ಒಳ್ಳೇದಾಯ್ತು. ಯಾಕೆ ಗೊತ್ತಾ ಹೇಳಿದ್ದು? ಆಹಾ ಬಿಳಿ 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 ಬಿಳಿಯಾದ ಕಂದಮ್ಮಗಳಿವೆ. ಅಯ್ಯೋ ಆಹಾ ನೋಡುವಾಗ ಗುಂಡು 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 ಗುಂಡಾಗಿದ್ದಾರೆ. ಇದು ಎಂತ ನಾವು ವ್ಯಾಪಾರಕ್ಕೆ ಹೋಗೋದು ಬೇಡ. ಅಲ್ಲ, ನನಗೆ ಅದೇ ಸಮಸ್ಯೆ. ಅವಳು ಮಕ್ಕಳ ವಿಷಯವನ್ನೇ ವರ್ಣನೆ ಮಾಡ್ತಾ ಇದ್ದಾಳೆ. ವ್ಯಾಪಾರ ಆದಾಗಿ ಮಕ್ಕಳಾದ್ರೂ ತೊಂದ್ರೆ ಇಲ್ಲ, ನಮಗೆ ವ್ಯಾಪಾರ ಆಗಬೇಕು ಅಂತ. ಯಾಕೆ ನಾನು ಹೇಳಿದ್ದು ಹಾಗೆ? ಅವರು ಗುಂಡು ಗುಂಡು ಆದದ್ದು ಹೇಗೆ? ಆ ಮಕ್ಕಳು ಹಾಗಿರುವುದಕ್ಕೆ ಕಾರಣ ಬೆಣ್ಣೆ, ಮೊಸರು, ತುಪ್ಪ, ಹಾಲು ಎಲ್ಲವನ್ನ ಕುಡಿದು ಬೆಳೆದವರು. ನಮ್ಮ ಪದಾರ್ಥವನ್ನು ಸ್ವೀಕರಿಸಿ ಹಾಗಾಗಿದ್ದಾರೆ. ಹಾಗಾಗಿ ಇಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ, ಅಲ್ಲಿಗೆ ಹೋಗುವ. ಆದ್ರೆ ಹೋಗುವುದು ಹೌದು, ಇಲ್ಲಿಂದಲೇ ಬೊಬ್ಬೆ ಹಾಕಿಕೊಂಡು ಹೋಗ್ಬೇಕು. ಹೌದಾ? ಏನಾಗಿದೆ? ಇನ್ನು ಹೆಚ್ಚಾಗ್ಬೇಕಾ? ನೀವು ಮುಂದಿನಿಂದ ಕೂಗುತ್ತಾ ಹೋಗಿ. ಹೌದಾ? ನನ್ನನ್ನು ಕೂಗಿಸಿ ನೀನು ಚಂದ ನೋಡುದು ಬೇಡ. ಅಪಾಯ ಉಂಟು, ಸ್ವಲ್ಪ ಜಾಗ್ರತೆ ಮಾಡಿ. ನನ್ನ ಮಗನೇ, ಏನಾಯ್ತು? ಏನ ಮೈ ಮೇಲೆ ಬೀಳ್ತಿ? ಯಂತ್ರ 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 ಎಂತ ಆಯ್ತು ಅಂತ ಕಾಣುದಿಲ್ವ ನಿಮ್ಗೆ? ಏನಾಯ್ತು? ನಾನು ತಾಗಿದ್ದಲ್ಲ. ಮತ್ತೆ ನೀನೇ ತಾಗಿದ್ದು? ನಾವು ತಾಗಿದ್ದಲ್ಲ. ನೀನು ತಾಗಿದ್ದು. ನಿನಗೆ ಕಣ್ಣು ಮುಖದಲ್ಲಿರುವುದ ನೆತ್ತಿಯಲ್ಲಿರುವುದ? ನಿಮಗೆ ಕಣ್ಣು ಮುಖದಲ್ಲಿರುದ ಬೆನ್ನಿನಲ್ಲಿರುದ? ನನಗೆ ಕಣ್ಣು ಮುಖದಲ್ಲಿ ನನ್ನದು ಇಲ್ಲಿ ಇರುದು ಕಣ್ಣು. ಮತ್ತೆ ಕಣ್ಣು ಮುಖದಲ್ಲಿ ಎಲ್ಲರಿಗೆ ದೃಷ್ಟಿಯಲ್ಲಿ ದೃಷ್ಟಿಯಲ್ಲೇ ಇರುದು. ಅದು ನಮ್ಮ ತಪ್ಪಲ್ಲ. ನಮ್ಮ ತಪ್ಪಲ್ಲ, ನಾವು ತಾಗಿದ್ದಲ್ಲ, ಮತ್ತೆ? ನೀವು ತಾಗಿಸಿಕೊಂಡದ್ದು. ಅದೇನದು? ತಾಗುವುದು ಅಂತ ಹೇಳಿದ್ರೆ ಬೇರೆ, ತಾಗಿಸಿಕೊಳ್ಳುವುದು ಅಂತ ಹೇಳಿದ್ರೆ ಬೇರೆ. ನಮ್ಮ ತಪ್ಪಲ್ಲ ಅದು, ಅದು ಕಿರಿಂಚಿಯ ತಪ್ಪು. ಯಾರ್ದು? ಕಿರಿಂಚಿ. ಕಿರಿಂಚಿ ನಿನ್ನ ಅಪ್ಪ ಬ್ರಹ್ಮದೇವರು ಕಿರಿಂಚಿ. ಅವಳು ಎರಡು ಕಣ್ಣನ್ನು ಎದುರು ಯಾಕೆ ಕೊಟ್ಟದ್ದು? ಮುಖದಲ್ಲಿ ಯಾಕೆ ಕೊಟ್ಟದ್ದು? ಒಂದು ಕಣ್ಣು ಇಲ್ಲಿ, ಒಂದು ಕಣ್ಣು ಇಲ್ಲಿ ಕೊಟ್ಟಿದ್ರೆ ನಮಗೆ ಬೇಕಾದ ಹಾಗೆ ಹೋಗ್ಬೋದಿತ್ತಲ್ಲ. ಮುಂದೆ ಬರುವವರು ಕಾಣ್ತಾರೆ, ಹಿಂದೆಯಿಂದ ಹೋಗುವವಳು ಕಾಣ್ತಾರೆ. ನೀನು ವಾಹನ ಅಲ್ಲ, ಹಿಂದಿನಿಂದ ಮುಂದಿನಿಂದ ಎಲ್ಲ ಕಣ್ಣಿರ್ಲಿಕ್ಕೆ. ಮತ್ತೆ ನಮಗೆ ಯಾಕೆ ಬೈದು? ಬೈಯುವುದಂತ ಹೆಣ್ಮಕ್ಕಳಾದಂತಹ ನಾವು, ಯಾರು ಮಕ್ಕಳು ಯಾರು? ಹೆಂಗಸರಾದಂತಹ ನಾವು ಬರುವಾಗ ನಮ್ಮ ಮೈ ಮೇಲೆ ಬೇಕಾಗುತ್ತೀರಾ? ಅಯ್ಯೋ, ಏ ವಿಜಯ, ನೀನು ಹೇಳಿದ್ಯಲ್ಲ. ಹೌದು, ಇದು ಹೆಂಗಸು. ಹೌದಾ? ಇದು ಇದು ನಿಮ್ಮ ಇದು ಅಂತ. ಈಗ ಅಷ್ಟು ನೀರಿಲ್ಲ, ಕೆಳಗಾಕಿ ಬೇಡ್ಲೇ. ವಿಜಯ, ಇಲ್ಲಿ ಯಾವ ಕೆಲಸಕ್ಕೆ ಬಂದವರು? ಕಿಷ್ಟಯ್ಯ, ಈ ಹೆಂಗಸು ಅಲ್ಲಿ ಬಿದ್ದಿರುವಾಗ ನಾಯಿ ಬರ್ತಾ ಇತ್ತು, ಎದ್ದು ನಾಯಿ ಮುಖವನ್ನು ನಿಕ್ಕಿದ್ದು. ಮಲ್ಲಮ್ಮ ಅಪಪ್ರಚಾರ ಮಾಡ್ತಾ ಇದ್ದಾನೆ ನೋಡು. ನನ್ನ ಬಗ್ಗೆ ಅರ್ಧ ಅಪಪ್ರಚಾರ ಮಾಡಿದ್ದೆ ಅವ ಮಾರಿ ಸಂತಾನ. ಈ ಅವನೊಟ್ಟಿಗೆ ಸೇರಿದ ಮೇಲೆ ಹೀಗಾದದ್ದು ಕಂಡರು ಪರಾಂಬರಿಸಿ ನೋಡ್ಬೇಕು. ಅಂಬರಿಸು ನೋಡ್ಬೇಕು. ಅಂಬರೀಷ್ ನೋಡುದಲ್ಲ, ಅವ ಸತ್ತಿದ್ದಾನಲ್ಲ, ಇನ್ನೆಲ್ಲಿಗೆ ನೋಡು. ವಿಜಯ, ಕಿಟ್ಟಯ್ಯ, ಇವರೆಲ್ಲ ಯಾರು ಗೊತ್ತಾಗ್ಲಿಲ್ಲ. ಇವರು ಯಾರು ಕಿಟ್ಟಯ್ಯ? ಇವರೆಲ್ಲ ನಮ್ಮವರು. ಅಲ್ಲಿಗೆ ಅಷ್ಟೇ. ನಮ್ಮವರು ಅಂತ ಹೇಳಿದ್ರೆ ಏನು? ನಮ್ಮವರು ಅಂತ ಹೇಳಿದ್ರೇನಾ? ನೀವೆಲ್ಲ ಇರುವುದೆಲ್ಲಿ? ಎಲ್ಲಿ? ಎಲ್ಲಿರುವುದು? ನಂದಗೋಕುಲ. ನಂದಗೋಕುಲದಲ್ಲಿ. ಮತ್ತೆ ನಾವಿರುವುದೆಲ್ಲಿ? ನಮ್ಮಲ್ಲಿರುವವರೆಲ್ಲ ನಮ್ಮವರೇ. ತಪ್ಪಿ ಮಾತಾಡದಿರು. ಇಲ್ಲ ಇಲ್ಲ, ಅವ ತಪ್ಪಿ ಮಾತಾಡುದಿಲ್ಲ. ಅವ ಏನು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಅವ ಅರ್ಥಕ್ಕಾಗಿ ಅರ್ಥ ಮಾತಾಡುವ. ನಮ್ಮ ಮಾತಿನಲ್ಲಿ ಅರ್ಥ ಇರ್ತದೆ. ಅರ್ಥ. ವಿಜಯ, ಇವರೆಲ್ಲ ಹೊರಟದೆಲ್ಲಿಗೆ ಅಂತ ಗೊತ್ತಾಯ್ತಾ? ಎಲ್ಲವೂ ಸಂತೆಗಲ್ವೇನು? ಏನು ನಮ್ಮನ್ನು ನೋಡಿ ಸಂತೆ ಏನು ಏನು ಸಂತೆ. ಸಂತೆ ಇದೆಯಾರ? ಉಳಿದವರನ್ನು ಹೇಳು.
ಸತ್ತಿದ್ದ ಇಲ್ಲ, ಉಳಿದದ್ದೇ ಸ್ವಲ್ಪ ಚಂದ ಕಾಣುದಿದೆ, ಸಂತೆ ಹಾಗೆ ನನ್ನನ್ನು ಮುಟ್ಟಿದ್ದವ ಅಲ್ಲ, ಅವ ಮುಟ್ಟಿದ್ದಲ್ಲ, ನೀನು ಅಡ್ಡ ಬಂದದ. ನೀನೇ ಮುಟ್ಟಿದ್ದು, ನೀನು ಮುಟ್ಟಿಸಿಕೊಂಡು ಸತ್ಯದ್ದು ಅಂತ ನಮ್ಮನ್ನು ತೋರಿಸಿ ಹೇಳ್ತಾ ಇದ್ದಾನಲ್ಲ ಕೃಷ್ಣಯ್ಯ. ಏನು ನಿನಗೂ ಅರ್ಥ ಆಗುವುದಿಲ್ವೇನೋ? ಹೇಳುವುದಕ್ಕೆ ಕಾರಣ ಉಂಟು. ನೀವು ಹೋದಂತಹ ಜಾಗಕ್ಕೆ ಹೇಗೆ ಕರೀತಾರೆ? ಸಂತೆ. ಅದನ್ನೇ ಹೇಳಿದ್ದವ. ನಾವು ಹೋಗುವುದು ಸಂತೆಗೆ, ನಿಮ್ಮ ವ್ಯಾಪಾರಕ್ಕೆ. ನೀವು ಸಂತೆಕ? ನಿಮ್ಮದು ಎಂತ ವ್ಯಾಪಾರ? ಇದು ಬಿಸಿ ಬಿಸಿ ಕುಡಿಲಿಕ್ಕೆ ಕೊಡುವ ವ್ಯಾಪಾರವಾ? ಹೌದಾ? ಅದಲ್ಲ, ಇಲ್ಲಿ ಬಾ. ಅದು ಎಂತ ಅಂತ ಹೇಳ್ತಾರೆ? ಇಲ್ಲಿ ಬಾ. ಎಂತದ ಮತ್ತೆ ಹತ್ತಿರ ಹೋಗಿ ಹೇಳುದು ಹೇಳುವ ನಿನಗೆ. ಹಣ ಕೊಡ್ಬೇಕು, ತುಪ್ಪ ಕೊಟ್ರೆ ಹಣ ಕೊಡ್ಬೇಕು. ತುಪ್ಪ ಗೊತ್ತಾಯ್ತು, ಗೊತ್ತಾಯ್ತು. ಇನ್ನೊಮ್ಮೆ ಹೇಳ್ಬೇಕಾ? ಬೇಕಾ? ಬೇಡ, ಸಾಕು. ನೀವೆಲ್ಲ ಹೊರಟದ್ದು ಹಾಗಿದ್ರೆ ವ್ಯಾಪಾರಕ್ಕೆ. ಕೊಡಿ 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 ಅಂತ ಕೊಡಿ. ಕೊಟ್ಟು ಹೋಗಿ ಎನ್ನ ಸುಂಕವ ಕೊಟ್ಟು ಏನದು? ನನ್ನ ಮನೆಗೆ ಬಾ. ಯಾಕೆ? 4 ತೆಂಗಿನ ಸಸಿ ನಡ್ಲಿಕ್ಕೆ ಉಂಟು. ಅದಲ್ಲ, ಕೊಟ್ಟು. ಹಾಗಲ್ಲ, ಸುಂಕ ಗಿಂಕ ಕೇಳಿದ್ರೆ ನಿನ್ನ ಟೊಂಕ ಮುರಿದೇನು. ಇಲ್ಲಿ ಬಾ. ಏನ್ ಕಿಚ್ಚಯ್ಯ? ಇವರಿಗೇನು ಸುಂಕ ಕೇಳುವಾಗ ಸಂಕಟ ಸಂಕಟ ಆಗುದು? ಹೌದು, ನಿಮಗೇನಾಗೆ ಸಂಕಟ ಆಗುತ್ತೆ? ಸುಂಕ ಕೇಳುವ ಸುಂಕ ಕೇಳುವುದು ಸುಮ್ಮನೆ ಅಲ್ಲ. ನಾವು ಸುಂಕ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಏನು ಸುಂಕ? ಒಂದು ವಸ್ತುವಿನ ಮೇಲಿಟ್ಟಂತಹ ತೆರಿಗೆ. ಹಾಗಿರುವಾಗ ಚೆರಿಗೆ. ತೆರಿಗೆ ಅಲ್ಲ, ತೆರಿಗೆ ಅಂತ. ತೆರಿಗೆ. ತೆರಿಗೆ ಅನ್ನ ಬೇಯಲಿಕ್ಕೆ ಇಡುವುದು ತೆರಿಗೆ. ತೆರಿಗೆ ನಿನ್ನೆವರೆಗೆ ಹೀಗಿರ್ಲಿಲ್ಲ. ನಿನ್ನೆವರೆಗೆ ಇರ್ಲಿಲ್ಲ. ಇವತ್ತಿನಿಂದ ಹೊಸ ಕ್ರಮ. ಓ, ಅಲ್ಲಿ ನೋಡಿಯ ನಾವು ಸ್ವಲ್ಪ ಕಟ್ಟೆ ನೋಡು. ಕಟ್ಟೆ ಸುಣ್ಣ ಬಣ್ಣ ಎಲ್ಲ ಬಳಿದು ನಿನ್ನೆಯವರೆಗೆ ಅದು ಅಂಕದ ಕಟ್ಟೆ, ಇವತ್ತಿನಿಂದ ಸುಂಕದ ಕಟ್ಟೆ. ಅದು ಇಲ್ಲ. ಹಾಗಿರುವಾಗ ಈ ದಾರಿಯಾಗಿ ಯಾರೆಲ್ಲ ಹೋಗುತ್ತಾರ, ಯಾರೇ ಹೋಗುದಿದ್ರು ಕೂಡ ನಮಗೆ ಸುಂಕ ಕೊಟ್ಟು ಹೋಗಬೇಕು. ಈಗ ಸುಂಕ ಸುಂಕ ಅಂತ ಹೇಳ್ತೀರಲ್ಲ, ಹೌದು. ಸುಂಕ ಯಾಕೆ ಅಂತ ಬೇಕಲ್ಲ? ಉಂಟಲ್ಲ, ಸುಂಕ ಸುಂಕ ತಗೊಳ್ತೇವೆ. ಈಗ ನಿಮ್ಮಿಂದ ಪಡ್ಕೊಂಡದ್ದನ್ನು ನಿಮಗೆ ಲಾಭ ಆಗುವ ಹಾಗೆ. ನಮಗೆ ನಮ್ಮದು ಒಂದಲ್ಲ, ಕೆಲವೆಲ್ಲ ಯೋಜನೆಗಳುಂಟು. ಯೋಜನೆ ತುಂಬಾ ಮಂದಿ ಯೋಜನೆ ಮಾಡಿದವರು. ಇಲ್ಲ ಇಲ್ಲ, ನಮ್ಮ ಯೋಜನೆ ಬೇರೆ. ನಮ್ಮದು ಏನೆಲ್ಲ ಯೋಜನೆ ಉಂಟು ಎಲ್ಲ ಹೇಳು. ನಮ್ಮದು ನೀರಾವರಿ ಯೋಜನೆ ಉಂಟು. ನೀರಾವರಿ ಯೋಜನೆ. ನೀರಾವರಿ ಯೋಜನೆ. ನೀರಾವರಿ ಯೋಜನೆ. ನೀರಾವರಿ ಯೋಜನೆ ಅದು ಯಾಕಂತ ಹೇಳಿದ್ರೆ, ಈ ಮಳೆ ನಿಂತ ಮೇಲೆ ಇನ್ನೊಂದು ಮಳೆಗಾಲ ಬರುವಾಗ ಮಧ್ಯದಲ್ಲಿ ನೀರಿರುವುದಿಲ್ಲ, ಆಗ ಸ್ವಲ್ಪ ಒಂದು ಕಟ್ಟೆ ಕಟ್ಟಲಿಕ್ಕೆ ಉಂಟು. ಆಮೇಲೆ ನೀರನ್ನೆಲ್ಲ ಶೇಖರಣೆ ಮಾಡ್ಲಿಕ್ಕೆ ಉಂಟು. ಅದರ ಮೇಲಿಂದ ನಿಮಗೆ ಹೋಗ್ಲಿಕ್ಕೆ ದಾರಿ ಬೇಡುವ, ಅದಕ್ಕೆ ಸುಂಕ ತಕೊಂಡು ನಾವು ಸಂಕ ಮಾಡ್ತೇವೆ.
ನಮ್ಮ ಸುಂಕದಲ್ಲಿ ನಿಮ್ಮ ಸಂಕ. ಹೌದು, ನೀವೇ ಹೋಗುದು, ದೊಡ್ಡ ದೊಡ್ಡದೆಲ್ಲ ನಿಮ್ಮ ಗಾಡಿ ಹೋಗುದು, ನಮ್ಮದೆಲ್ಲ ಸಣ್ಣ ಸಣ್ಣ ಹಾಗೆ. ಆಮೇಲೆ ಉಂಟು, ಆಮೇಲೆ ಯುವಕ ಮಂಡಲ ಮಾಡ್ಲಿಕ್ಕೆ ಉಂಟು. ಯುವಕ ಮಂಡಲ ಅದಂದ್ರೆ ಎಲ್ಲ ದುಡಿದು ಎಲ್ಲ ಬರ್ತಾರಲ್ಲ ಯುವಕರೆಲ್ಲ, ಮತ್ತೆ ದುಡ್ದು ಬೇಗ ಮನೆಗೆ ಬಂದು ಹೆಂಡತಿ ಕಿರಿಕಿರಿ ಆಗ್ತದಲ್ಲ, ಅದಕ್ಕೆ ಅಲ್ಲಿ ಹೋಗಿ ಕುಳಿತುಕೊಳ್ಳಿಕ್ಕೆ ಯುವಕ ಮಂಡಲ, ಅಲ್ಲೆಲ್ಲ ಆಡ್ಲಿಕ್ಕೆಲ್ಲ ಉಂಟು. ಹೌದು, ಹೀಗೆ ಆಡ್ಲಿಕ್ಕೆ, ಹೀಗೆ ಆಡ್ಲಿಕ್ಕೆ, ಈಗ ಎಲ್ಲ ಆಡ್ಲಿಕ್ಕೆಲ್ಲ ಯುವಕ ಮಂಡಲ ಮಾತ್ರ. ಮತ್ತೆ ಆಚೆ ಬದಿಯಲ್ಲಿ ಯುವತಿ ಮಂಡಲ ಮಾಡಿ, ಅದಂದ್ರೆ ಗಂಡ ಎದ್ದುಕೊಂಡು ಹೋಗುವಾಗ ಇವ ಎಲ್ಲಿಗೆ ಹೋಗ್ತಾನೆ ಅಂತ ನೋಡ್ಲಿಕ್ಕೆ ಜೊತೆಯಲ್ಲಿ ಹೆಂಡತಿಯರು ಬರ್ತಾರಲ್ಲ ಅವರಿಗೆ ನಿಲ್ಲಿಕ್ಕೆ ಯುವತಿ ಮಂಡಲ. ಮಧ್ಯದಲ್ಲಿ ಶಿಶು ಸಂಹಾರ ಕೇಂದ್ರ, ಶಿಶು ಸಂಹಾರ ಕೇಂದ್ರ, ಸಂರಕ್ಷಣಾ ಕೇಂದ್ರ. ಈಗ ಆಚೆಯಿಂದ ಯುವಕ ಮಂಡಲ ಸರಿ, ಈಚೆಯಿಂದ ಯುವತಿ ಮಂಡಲವು ಸರಿ, ಮಧ್ಯದಲ್ಲಿ ಶಿಶು ಸಂರಕ್ಷಣಾ ಕೇಂದ್ರ ಯಾಕೆ? ಅಲ್ಲಿ ಯುವಕರು ಇಲ್ಲಿ ಯುವತಿಯರು ಸೇರಿದಾಗ ಮಧ್ಯದಲ್ಲಿ ತನ್ನಷ್ಟಕ್ಕೆ ಮಕ್ಕಳಾಗ್ತದಲ್ಲ, ಅದಕ್ಕೆ ಶಿಶು ಸಂಹಾರ ಕೇಂದ್ರ. ಒಳ್ಳೇದು, ಯೋಜನೆ ಒಳ್ಳೇದು. ಅರ್ಥ ಮಾಡಬೇಡಿ. ನೋಡಿ, ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಅಲ್ಲಿಂದ ಯುವಕರು ಇಟ್ಕೊಂಡು ಬರ್ತಾರೆ, ಇಲ್ಲಿಂದ ಯುವತಿಯರು ಇಟ್ಕೊಂಡು ಬರ್ತಾರೆ, ಆಗ ಮಕ್ಕಳಾಗುದಿಲ್ಲ ಅಲ್ಲಿ. ಆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಹೋಗುವವರೆಗೆ. ನೋಡಿಕೊಳ್ಳುದು ಯಾರು? ನೋಡಿಕೊಳ್ಳಿಕ್ಕೆ ಅಲ್ಲಿ ಜನ ಮಾಡ್ತೇವೆ ನಾವು. ನೀನು ನಿಲ್ಲುದಿಲ್ಲ? ನಾನು ನಿಲ್ಲುದಿಲ್ಲ. ನೀನು ನಿಲ್ಲಬೇಡ, ನೀನು ನಿಂತ್ರೆ ಮಕ್ಕಳಿಗೆ ಹೆದರಿಕೆ ಆದೀತು. ಹಾಗಲ್ಲ, ನನಗೆ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಮತ್ತೆ ಹಾಗೆ ಮಕ್ಕಳೆಲ್ಲ ನನ್ನ ಜೊತೆಯಲ್ಲಿ ಮನೆಗೆ ಬಂದ್ರೆ ಅದಕ್ಕೆ ಹಾಗೆ. ಹಾಗೆ ಇಷ್ಟೆಲ್ಲ ಯೋಜನೆಗಳನ್ನು ಮಾಡುವುದಕ್ಕೆ ಬೇಕಾಗಿ ಸುಂಕವನ್ನು ಕೊಟ್ಟು ಹೋಗಬೇಕು. ಕೊಡದಿದ್ರೆ ಬಿಡ್ಲಿಕ್ಕಿಲ್ಲ. ಒಂದು ಮಾತು ಕೇಳ್ತೇವೆ ನಾವು. ಕೇಳು. ಸುಂಕದ ನಿಜವೇನು ಕೇಳು. ಅಯ್ಯೋ ಜುಟ್ಟಲ್ಲಿ ಹಿಡಿದು ಮೇಲೆತ್ತಿ ಕುತ್ತಿಗೆ ಕತ್ತರಿ. ಹಾಗೆ ನನ್ನ ತಲೆ ತೆಗಿತಾಳಂತೆ. ಎಂತದ್ದು ಏನ್ ಮಾಡಿದೆ ಅಂತ? ತಲೆ ಕಡಿತೇನೆ. ಇವರು ತಲೆ ಕಟ್ಲೆ ಮತ್ತೆ ನಾನು ಗಟ್ಟೆ ತೆಗಿದೇಗೆ. ನಿನಗೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಪ್ರಾಣ ಹೋಗ್ತದ? ಜಾಗ್ರತೆ ಮಾಡು. ಆಯ್ತು. ನೋಡು, ಅವನು ಕೋಲು ಹಾಕ್ತಾ ಯಾರು ಮುಟ್ಟದ ಪದಾರ್ಥ ಅದು. ಹಾಕಿ ಹಾಳು ಮಾಡ್ತಾನೆ. ಮಾತಾಡಿ ಮರ್ತೋಯ್ತಾ? ಮರ್ತೋಗ್ಲಿಲ್ಲ ನನಗೆ, ಎಲ್ಲ ನೆನಪುಂಟು. ಅವಳಿಗೆ ಆ ವಿಶ್ವಾಸ ಉಂಟು. ಮಾತಾಡು. ಈಗ ಸುಂಕ ತಗೊಂಡು ಹಲವಾರು ಯೋಜನೆಯನ್ನು ನೀವು ನಿರೂಪಿಸಿದ್ದು, ಇದು ಮಾಡಿದ್ದೀರಿ, ಜಾರಿಗೆ ತಂದಿದ್ದೀರಿ. ಈಗ ಬಾಡಿಗೆ ತಂದಿದ್ದೇವೆ. ಬಾಡಿ ಎಲ್ಲ ಕೇಳುದಿಲ್ಲ. ಜಾರಿಗೆ ತಂದೆ ಕೇಳುದಿಲ್ವಾ? ಹೇಳ್ತೇನೆ, ಮುಂದೆ ನಿಲ್ಲು. ನನ್ನಲ್ಲಿ ಮಾತಾಡಿದಾಗೆ ಅವಳಲ್ಲಿ ಮಾತಾಡಬೇಡ. ಈಗ ಎಲ್ಲ ಅಭಿನಯದಲ್ಲಿ ನೋಡಿ. ಮುರ್ದು ಒಳಗೆ ಇಡ್ತಾಳ. ಹಾಗೆ ಮುದ್ದು ಒಳಗೆ
ಹೇಗಿಡುದ ಒಲೆಗೆ ಒಲೆಗೆ ಆಯ್ತು, ನಿಮ್ಮ ಮಾತಿಗೆ ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಬೇರೆ ಬೇರೆ ರೀತಿಯ ಪದಾರ್ಥ ಉಂಟು. ಬೇರೆ ಬೇರೆ ಉಂಟಂತೆಲ್ಲ ಒಬ್ಬೊಬ್ಬರಲ್ಲಿ. ಆ ಯಾಲಲ್ಲಿ ಎಂತದೆಲ್ಲ ಉಂಟು. ಅದಕ್ಕೆ ಹೇಗೆ ಸುಂಕ ಅಂತ ನೀವು ಹೇಳ್ಬೇಕು. ಸುಂಕದ ನಿಜವನ್ನು ನೀವೇ ಹೇಳ್ಬೇಕು. ಸುಂಕ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂತಹ ಪದಾರ್ಥಗಳಲ್ಲಿ ವ್ಯತ್ಯಯಗಳುಂಟು. ಹಾಗಾಗಿ ನಮ್ಮಲ್ಲಿ ನೀವು ಮುಖ ನೋಡಿ ಸುಂಕ ಕೇಳುದ ಹೇಗೆ? ನಿಮ್ಮ ಸುಂಕದ ಕ್ರಮ ಹೇಗೆ ನೋಡುವಾಗಲೇ ಗೊತ್ತಾಗುದಿಲ್ಲ. ಕೃಷ್ಣಯ್ಯ ನೋಡು, ಈಗ ಯಾವುದಕ್ಕೆ ಎಷ್ಟು ಸುಂಕ ಅಂತ ಅವಳು ಕೇಳ್ತಾ ಇದ್ದಾರೆ. ಈಗ ಅವಳಿಗೆ ಅರ್ಥ ಆಗುವ ಹಾಗೆ ಯಾವುದಕ್ಕೆಲ್ಲ GST ಉಂಟು ಎಲ್ಲ ಹೇಳು. ಯಾವುದಕ್ಕೆ ಜಾಸ್ತಿ ಉಂಟು ಮಾರಿ, ಯಾವುದಕ್ಕೆ ಕಡಿಮೆ ಉಂಟು, ಯಾವುದಕ್ಕೆ GST ಉಂಟು. ಜಾಸ್ತಿ ಜಾಸ್ತಿ ಹೆಚ್ಚು ಅಂತ ಹೇಳು. ನೀನು ಆತ ನಿನ್ನ ಏನೇನು ಮಾಡಿ ಹಾಕಬೇಡ. ಹೆಚ್ಚು ಉಂಟು ಅಂತ ಹೇಳು ಕೃಷ್ಣಯ್ಯ. ಕೇಳುದಾ? ಕೇಳುದು ನಿನ್ನಲ್ಲಿ ಏನು? ಬೆಣ್ಣೆ ಇಲ್ಲಿಂದಲೇ ಆಡು. ಮಡಗೊಂದು ತಾರದ ಬೆಣ್ಣೆಯ ಮಡಗೊಂದು ತಾರ ಸುಂಕದ ನಿಜವೇನು ಅಂತ ಕೇಳ್ತಾ ಇದ್ದಾರೆ. ಹೇಳ್ಬೇಕಲ್ವಾ? ಹೇಳ್ಬೇಕು. ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ. ಯಾವುದಕ್ಕೆ ಎಷ್ಟುಂಟು ಅಂತ ಹೇಳು ಕೃಷ್ಣ. ಹೌದು, ಎಲ್ಲರ ಹತ್ರ ಇರುವಂತಹ ಪದಾರ್ಥ ಒಂದೇ ರೀತಿ ಇರುವುದಿಲ್ಲ. ಅಲ್ಲ, ಹೇಗಿದೆ? ಯಾರಲ್ಲಿ ಏನೆಲ್ಲ ಉಂಟು ಅಂತ ಕೇಳ್ಬೇಕಾ? ಕೆಲವು ದಪ್ಪ, ಕೆಲವು ತೆಳ್ಳಗೆ, ಕೆಲವು ಅಗಲ, ಕೆಲವು ಉದ್ದ. ಬರ್ಬೇಕಾ?
ಮಾರಿ ಸಂತಾನ ಏನಂದೆ ಏನಂದೆ ಹೇಳು ಸರಿ ನೋಡಿದ್ಯಾ ಕೃಷ್ಣಯ್ಯ? ಎಂತದು? ಇವ ಏನು ಹೇಳ್ತಾ ಇದ್ದಾನೆ ನೋಡಿದ್ಯಾ? ಅವ ಹೇಳಿದಕ್ಕೆ ಅರ್ಥ ಉಂಟು. ನಮ್ಮನ್ನೆಲ್ಲ ತೋರಿಸಿ ಕೆಲವು ದಪ್ಪ, ಕೆಲವು ಉದ್ದ, ಅಯ್ಯೋ ಕೆಲವು ಗಿಡ್ಡ ಅಂತ ಹೇಳಿ ಅಡಕಿಸ್ತಾನೆ. ಭಾವನೆ ಹಾಗೆ ಆಗುದು ನಿನಗೆ? ಅದು ಅವನನ್ನು ನೋಡುವಾಗ. ನನ್ನನ್ನು ನೋಡ್ಬೇಡ ನೀನು. ಅವ ಹೇಳುವುದಕ್ಕೆ ಅರ್ಥ ಉಂಟು. ಏನು? ಎಲ್ಲವರಲ್ಲಿ ಇರುವಂತಹ ಪದಾರ್ಥ ಒಂದೇ ರೀತಿ ಇರುವುದು, ಬೇರೆ ಬೇರೆ ರೀತಿಯಾಗಿ ಅಲ್ವಾ? ದಪ್ಪ ಅಂದ್ರೇನು? ದಪ್ಪ ಮೊಸಳು, ಕಪ್ಪು ಅಂದ್ರೇನು? ಕಪ್ಪು ಎಣ್ಣೆ ಮಸಿ, ಬೆಳ್ಳಗೆ ಅಂದ್ರೇನು? ಬೆಳ್ಳಗೆ ಹಾಲು, ಸಪುರ ಅಂದ್ರೇನು? ಸಪ್ಪಳ ಯಾವುದು? ಎಂತದು? ಕಬ್ಬಿನಿದೆ, ಕಬ್ಬಿನದಲ್ಲೇ. ಗಿಡ್ಡದು ಅಂತ ಹೇಳಿದ್ರೆ ಸುದಿ, ದೊಡ್ಡದು ಅಂತ ಹೇಳಿದ್ರೆ ತೆಂಗಿನ ಮರ, ಎಲ್ಲ ಚಾಪೆ. ಹೌದು, ಅದೆಲ್ಲ ಮಾಡ್ತಾ ಇದ್ದೇವೆ ನಾವಿಲ್ಲಿ. ಅಲ್ಲ, ಒಂದೊಂದು ತರದ ಪದಾರ್ಥಗಳಿದ್ದಾವೆ. ಆದ್ದರಿಂದ ಎಲ್ಲವರಿಗೂ ಒಂದೇ ರೀತಿಯಾದಂತಹ ಸುಂಕವನ್ನು ಹಾಕುವುದಕ್ಕಾಗುವುದಿಲ್ಲ. ಇವಳಲ್ಲಿ ಎಂತದ್ದು? ನಿನ್ನಲ್ಲಿ ಎಂತ ಉಂಟು? ಹಾಲು ಹಾಲು. ನಿನ್ನ ಹಾಲು ಸ್ವಂತದ ಹಾಲು? ಅಜ್ಜಮ್ಮ ಮುಂದೆ ಬಾ. ಕಿತ್ತಯ್ಯ, ಸ್ವಂತ ಹಾಲು ಯಾರಾದ್ರೂ ಮಾರಾಟ ಮಾಡ್ತಾನ? ಸ್ವಂತ ಅಂತ ಕೇಳಿದ್ರೆ ನಿನ್ನ ಮನೆಯಲ್ಲಿ ನೀನೇ ಅಲ್ಲಿಂದ ಕಡ್ದು ತರುವ ಹಾಲು ಅಂತ ಕೇಳಿದ್ದು. ಹಾಗೆ ಹಾಗೆ ಮನೆಯಲ್ಲೇ ದನವನ್ನು ಸಾಕಿ ಕರೆದ ಹಾಲ ಅಲ್ಲ, ಮತ್ತೊಂದು ಮನೆಯಿಂದ ತಗೊಂಡು ಬಂದ ಅಲ್ಲ. ಅದಕ್ಕೆ ಸ್ವಲ್ಪ ಸ್ವಂತ ಹಾಲು ಅಂತ ಹೇಳುವಾಗ ನಿನಗೆ ಬಿಸಿಯಾದದ್ದು ಯಾಕೆ? ನೀನು ಏನು ಅಂತ ಭಾವಿಸಿದ್ದೆ ಅದು ಹೇಳು. ಅಲ್ಲ ಅಲ್ಲ, ಹೇಳು. ಸ್ವಂತ ಹಾಲು ಯಾರು ಮಾರಾಟ ಮಾಡುದು? ಅದು ಸ್ವಂತ ಹಾಲು ಅಂತ ಹೇಳಿದ್ದು ಯಾವುದು? ಅಲ್ಲ ನಾನು ಭಾವಿಸಿದ್ದು ಬೇರೆ. ಅದು ನಿನ್ನಲ್ಲಿ ಹೇಳ್ಬೇಕಾ ನಾವು? ಅವಳದು ಬೇಡ, ನಿನ್ನಲ್ಲಿ ಏನು? ಅಲ್ಲ ನನ್ನ ಹಾಲಿಗೆ ಮೊದಲು ಹೇಳು. ಹಾಲಿಗೆ ಅಂದ್ರೆ ಲೆಕ್ಕಾಚಾರ ಮುಗಿಸ, ಒಂದರದ್ದು ಲೆಕ್ಕಾಚಾರ ಮುಗಿಸಿ. ಮತ್ತೆ 3 ಕಾಸು ನಿನಗೆ. ನೀನು ನಿನ್ನಲ್ಲಿ ಏನು? ನನ್ನಲ್ಲಿ ಬೆಣ್ಣೆ. ಬೆಣ್ಣೆ. ಬೆಣ್ಣೆ ಮುದ್ದೆ ಸಣ್ಣದ ದೊಡ್ಡದ? ಆವಾಗ ಇನ್ನು ಓಡ್ತಾ ಇದ್ದೀನಿ. ಕೈಗೆ ಸಿಗುದಿಲ್ಲ. ಅಯ್ಯೋ, ಏನು ಬೆಣ್ಣೆ ಮುದ್ದೆ ಸಣ್ಣದ ದೊಡ್ಡದ? ಎಲ್ಲಿಗೆ ತೋರಿಸಿ ಹೇಳುದು? ಎಲ್ಲಿಗೆ ತೋರಿಸಿ ಹೇಳುದು? ಇವ ಎಷ್ಟು ಪಾಪ ಇದ್ದಾನೆ, ಪಾಪ ಅವನಿಗೆ ಇಲ್ಲಿಗೆ ತೋರಿಸಿ ಬೆಣ್ಣೆ ಮುದ್ದೆ ಸಣ್ಣದು. ಹಾಲು ಹೇಳಿದ್ದ. ಮತ್ತೆ ಏನು ಕೈ ತೋರಿಸುದೇ? ಅಲ್ಲ, ಅವನದ್ದು ತಪ್ಪಲ್ಲ. ಮತ್ತೆ ತಪ್ಪು ನಿನ್ನದು. ಏನು? ನೀನು ಅದನ್ನ ಅಲ್ಲಿ ಹಾಕಿ. ಅಲ್ಲಿ ಯಾಕೆ ಇಟ್ಕೊಂಡು? ನೀನೊಂದು ಅಲ್ಲಿ ಇಡುದು. ತಲೆ ಮೇಲೆ ಇಡು. ಹೀಗೆ ಈಗ ಕೇಳು, ಈಗ ಕೇಳು. ನಿನ್ನ ಬೆಣ್ಣೆ ಮುದ್ದೆ ಅದೇ ಕೈ ಹೀಗಾಗುದೇ ನಿನಗೆ? ಏನು ದೊಡ್ಡು ಏನು ದೊಡ್ಡ? ಈಗ ಇದರ ಒಳಗೆ ಇಲ್ಲ ಬೆಣ್ಣೆ ಮುದ್ದೆ, ಹಾಗೆ ಒಳಗೆ ಹೀಗೆ ತೋರಿಸಿ. ಅದನ್ನು ಹೀಗೆ ತೋರಿಸಿದ್ರೆ ಸಾಕು. ನೀನು ಅದನ್ನು ಹೀಗೆ ತೋರಿಸುದೇ ನೀವು? ಕೈ ಮುರಿತೇನೆ ನಾನು. ಇವರು ಉಡಿಲಿಕ್ಕೆ ಕಾರಣ ಹುಡುಕ ಅಲ್ವಾ? ಆಗಲಿ. ಬೆಣ್ಣೆ ಮಾರಾಟ ಮಾಡುದು ಹೇಗೆ? ಹೇಗೆ? ಮನ ಲೆಕ್ಕ. ಬೆಣ್ಣೆಯ ಮನಕ್ಕೆ ಒಂದು ತಾರ. ನಿನ್ನ ಅಮ್ಮನ ನಿನ್ನ ಮನ ಲೆಕ್ಕದಲ್ಲಿ ಮಾರಾಟ. ನಿನ್ನ ಅಮ್ಮನ ಲೆಕ್ಕದಲ್ಲಿ ಮಣ ಮಣ. ಬೆಣ್ಣೆಯ ಮನಕ್ಕೆ ಒಂದು ತಾರ. ಅವಳಲ್ಲಿ ನನ್ನಲ್ಲಿ ಮಜ್ಜಿಗೆ. ಮಜ್ಜಿಗೆ. ಮಜ್ಜಿಗೆಗೆ ಅಜ್ಜಿಗೆ ನೀರುಂಟಾ? ಮಜ್ಜಿಗೆ ನೀರುಂಟಾ? ಮಜ್ಜಿಗೆ ನೀರು ಹೇಳುದು ಮತ್ತೆಂತ? ಮಜ್ಜಿಗೆಗೆ 2 ಹಣ್ಣು. 2 ಹಣ್ಣು. ಇವಳಲ್ಲಿ ಮೊಸರು. ಮೊಸರು ಹೇಗೆ ಮಾರಾಟ? ಎಷ್ಟು? ಮೊಸರ ಬಾಂಡಕ್ಕೆ 3 ಹಣ್ಣು. ಕಡಿಮೆ ಆಯ್ತು. ಕಡಿಮೆ ಆಯ್ತಾ? ನಿಮ್ಮ ಲೆಕ್ಕಾಚಾರ ಕಡಿಮೆ ಉಂಟು. ನಿಮ್ಮಲ್ಲಿ ಅವಳಿಗೆ ನೀನೇ ಒಂದು ಸಲ ಕೊಟ್ಟ ನಂತರ ಅಲ್ಲಿ ನಿಲ್ಬೇಡ ಅಜ್ಜಮ್ಮ. ನಿನ್ನ ತುಪ್ಪ ಕಪ್ಪ, ತುಪ್ಪ ಕಪ್ಪ. ಕೇಳು ಸರಿ ಕೇಳು. ಹತ್ರ ಹೋಗಿ ತುಪ್ಪ ಹಿಂದೆ ಕೊಡ್ತಾನೆ. ಆದ್ದರಿಂದ ನಾವು ಕೇಳಿದ ಹಾಗೆ ಸುಂಕವನ್ನು ಕೊಟ್ಟು ಕೇಳಲಿಲ್ಲ. ತುಪ್ಪ ಕೇಳಿಲ್ಲ. ಅಜ್ಜಮ್ಮ ಕಡಿಮೆ ಮಾಡಬೇಡಿ, ಕಡಿಮೆ ಮಾಡಬೇಡಿ. 2 ಹಣ್ಣು. 2 ಹಣ್ಣು. 2 ಹಣ್ಣು. ಕೃಷ್ಣಯ್ಯ, ಇದು ತಪ್ಪು ಅಲ್ಲ, ಅದು ಯಾಕೆ ನೋಡಿ, ಅದ್ರಲ್ಲೆಲ್ಲ ನಮ್ಮದೆಲ್ಲ ವಿಷಯ ಉಂಟು. ಈಗ ದಿವಸಗಳು ಮಾರಾಟ ಹೆಚ್ಚು ಮಾರಾಟ ಆಗುವುದು ಹಾಲು, ಅದಕ್ಕೆ ಕಡಿಮೆ. ಯಾಕೆಂತ ಹೇಳಿದ್ರೆ ಮರುದಿವಸ ಅದು ಪುನಃ ಅದು ಎಲ್ಲರಿಗೂ ಮಾರಾಟ ಆಗ್ತದೆ, ಎಲ್ಲರಿಗೂ ಬೇಕಾಗುವುದಕ್ಕೆ ಕಡಿಮೆ. ಇದೆಲ್ಲ ನಿನ್ನ ತುಪ್ಪ, ಇವಳ ಮೊಸರು, ಬೆಣ್ಣೆ ಎಲ್ಲ ಸ್ವಲ್ಪ ನಿಧಾನ ಮಾರಾಟ ಆಗುವುದು. ಅದಕ್ಕೆ ಅಂದ್ರೆ ಶ್ರೀಮಂತರು ಮಾತ್ರ ಖರೀದಿಸ್ತಾರೆ. ಹಾಲು ಎಲ್ಲವರಿಗೂ ಬೇಕಾಗುವಂತಹ ವಸ್ತು. ಹಾಗೆ. ಆದ್ದರಿಂದ ವಸ್ತು ನೋಡಿ ಸುಂಕವನ್ನು ಹಾಕಿದ್ದೇವೆ. ಈಗ ಒಟ್ಟಾರೆಯಾಗಿ ಹೇಳುವುದು ಅವಳಿಗೆ ಗಿರಾಕಿ ಹೆಚ್ಚು, ನಮಗೆ ಗಿರಾಕಿ ಕಡಿಮೆ.
ಕೇಳಿದ ಹಾಗೆ ಸುಂಕವನ್ನು ಕೊಟ್ರೆ ಸರಿ. ಒಂದು ವೇಳೆ ಕೊಡದಿದ್ರೆ ನೀವು ಇಲ್ಲದಿರುವಂತಹ ಸಮಯದಲ್ಲಿ ಮನೆಯನ್ನು ಹೊಕ್ಕು ತಿಂತೇನೆ. ಅಜ್ಜಮ್ಮ ಇವ ಇಷ್ಟು ಮಾತನಾಡ್ತಾನಲ್ಲ, ಇವ ಯಾರು ಅಂತ ಗೊತ್ತು?
ಮನಕಂದನೆ ನಿನಗೆ ತೆಗಿನಿತು ವಿಚಾರ ಸುಕುಮಾರ ದಯವಿಟ್ಟು ಅದೊಂದು ಮಾಡಬೇಡ ಅಜ್ಜಮ್ಮ. ನನಗೆ ಒಂದು ವಾರದಿಂದ ಸಾಕಾಗಿದೆ. ಇನ್ನು ನಿನಗೂ ಬೈತಾರೆ, ಬೇಡದೆಲ್ಲ ಬೈತಾರೆ. ನಮಗೆ ಬೈದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆಲ್ಲ ಬೈತಾರೆ. ಆಯ್ತಾ? ನಾನೇನು ಮಾಡಿದೆ? ನೀನು ಮತ್ತೆ ಈಗ ಎಂತದು ಮಾಡಿದ್ದು? ನಾಟ್ಯ ವೈಭವ. ನಾಟ್ಯ ವೈಭವ. ಆಯ್ತಾಯ್ತು. ಆಯ್ತಾ? ಮಕ್ಕಳೆಲ್ಲ ಕುಣಿಯುವಾಗ ನನಗೂ ಕೂಡ ಸ್ವಲ್ಪ ಅಜ್ಜಮ್ಮ, ಇದು ಬಟ್ಟೆ ತುಂಬಿಸಿದ್ದಲ್ಲ, ಹಾಗೆಯ ಹುಟ್ಟಿನಿಂದ ಬಂದದ್ದು. ಅಮ್ಮ ಇಲ್ಲಿ ಬನ್ನಿ. ನಾವೆಲ್ಲ ಈ ವಸ್ತುಗಳನ್ನು ಕೊಂಡು ಹೋಗಿ ಮಾರಾಟ ಮಾಡುವುದು. ಅಷ್ಟರಲ್ಲಿ ತಡೆದು ಇಂತಹ ಮಾತನ್ನ ಆಡ್ತಾನಲ್ಲ ಅಜ್ಜಮ್ಮ. ಇವ ಯಾರಂತ ಗೊತ್ತುಂಟ? ಇವ ಯಾರು? ನಂದಗೋಪನ ಸುಕುಮಾರ. ಏನಾಯ್ತು? ಇವ ನಂದನ ಕಂದ ಮುಕುಂದನೇ. ಹೌದು ಹೌದು, ಇವ ನಂದನ ಕಂದ ಮುಕುಂದ. ಇವ ಮುಕ್ಕುತಿಂದ. ಮುಕ್ಕುತಿಂದ ಅಂತ ಹೇಳುದು ನಾನು. ಇಷ್ಟೊತ್ತೆಂತ ಮಾಡಿದ್ದು? ಅದನ್ನೇ ಮಾಡಿದೆ. ಇಷ್ಟೊತ್ತೆಂತ ಮಾಡಿದ್ದು? ಆಳೆ ಮಾಡಿದ್ದು. ಇವ ವೇಣುಗೋಪಾಲ. ಇವ ಓನಿ ಗೋಪಾಲ. ಗೋಪಾಲ. ಅಜ್ಜಮ್ಮ, ಇವ ರಂಗ. ಇವ ಮಂಗ. ಅಯ್ಯ, ಅದಕ್ಕೆ ಯಾವ ಭಾವನೆಯು ಮಾಡಬೇಡ. ಯಾಕಂದ್ರೆ ಮುಖವೇ ಹಾಗೊಳ್ತೇನೆ. ನನ್ನ ಬಾಲ ಎಲ್ಲಿಂಟು ತೋರಿಸು. ಅದೆಲ್ಲ ಯಾಕೆ ನಿನಗೆ? ಬಾಲ ಇನ್ನು ಉಂಟು. ಬೇಡ ಅಜ್ಜಮ್ಮ, ಬೇಡ. ಅಜ್ಜಮ್ಮ ಹೀಗೆ ತಡೆಯಲು ಮಾತನಾಡ್ತಾ ಇದ್ದಾನಲ್ಲ, ಸೊಕ್ಕಿನ ನುಡಿಗಳು ನಾಡ್ತಾ ಇದ್ದಾನೆ. ನಾವು ಹೀಗೆ ಇರುವುದು ಸರಿಯಾ? ಹೀಗೆ ತೊಂದರೆ ಕೊಟ್ಟರೆ ನಿನ್ನ ಅಪ್ಪನ ಬಳಿ ಬಂದು ಹೇಳ್ತೇವೆ. ಅಪ್ಪನಲ್ಲಿ ಹೇಳಿದ್ರೆ ತಪ್ಪಿಸಿಕೊಳ್ತೇವೆ. ಅಮ್ಮನಲ್ಲಿ ಹೇಳ್ತೇವೆ. ಉಮ್ಮ ಅಂತ ಹೇಳಿದ್ರೆ ಉಮ್ಮ ಅಂತ ಹೇಳಿ. ಅಣ್ಣನಲ್ಲಿ ಹೇಳ್ತೇವೆ. ಉಮ್ಮನ ಹಾಗೆ ಕೂತ್ಕೊಳ್ತೇವೆ ನಾವು. ಇವನಲ್ಲಿ ಹೇಳುದು ಸತ್ಯವಾಯ್ತು. ನಾನು ಯಾಕಾದ್ರೂ ಬಂದ್ರೆ ಇಲ್ಲಿಗೆ. ನಾನು ಹೋಗ್ತೇನಪ್ಪ. ಯಾವತ್ತು ನನ್ನ ಮಾನದ ಮೇಲೆ ಕೈ ಮಾಡಿದರೋ ಇನ್ನು ಮುಂದೆ ನಾನು ಬದುಕುವುದಿಲ್ಲ. ಅದು ಕೊಡ್ತೇನೆ.
ಕೃಷ್ಣಯ್ಯ. ಇದಕ್ಕೆ ನೀನೇ ಸರ್. ಬಾ. ಅಲ್ಲಿಗೆ ಮೈಗೆ ಬರುದು ಹಾಗೆ ನಮ್ಮದು ಹೀಗೆ ಉಂಟು. ಹೌದಾ? ಹಾ. ವಿಜಯ, ಅದು ತುಪ್ಪವ? ತುಪ್ಪ ಅಲ್ಲ, ಮೊಸರು. ಮೊಸರ ಒಳ್ಳೆದುಂಟ? ತುಪ್ಪ ಹೀಗಿರ್ತದ. ಅವರು ಹೇಗೂ ತುಪ್ಪವನ್ನು ನೋಡದವರು, ಅವರು ಹೇಳ್ತಾರೆ. ನೀನು ಕೂಡ ಕಿಸಯ್ಯ ಆಯ್ತಲ್ಲ. ನೋಡಿದೀಯಾ? ಹೌದು ಒಬ್ಬೊಬ್ಬರಿಗೆ ಹಾ. ತಕ್ಕ ಶಾಸ್ತಿ ಮಾಡಿದ್ದೇವೆ. ಹೌದು ಕೃಷ್ಣಯ್ಯ. ಹಾಗಂತ ನಾಳೆಯಿಂದ ಇನ್ನು ತಪ್ಪು ದಾರಿಯಲ್ಲಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅದಲ್ಲ ಕೃಷ್ಣಯ್ಯ, ಹಾ. ಹೋಗುವಾಗ ಹೇಳಿದ್ದಾರೆ ಏನಂತ? ಅಪ್ಪನಲ್ಲಿ ಹೇಳ್ತೇವೆ, ಅಮ್ಮನಲ್ಲಿ ಹೇಳ್ತೇವೆ, ಅಣ್ಣನಲ್ಲಿ ಹೇಳ್ತೇವೆ ಅಂತ. ಹಾ. ಏನು ಮಾಡುದು ಕೃಷ್ಣಯ್ಯ? ವಿಜಯ, ಹಾ ಹೌದಲ್ವಾ? ಹೌದು ಒಬ್ಬೊಬ್ರು ಹೋಗುವಾಗ ದೂರು ಕೊಡ್ತೇವೆ ಅಂತ ಹೆದರಿಸಿ ಹೋಗಿದ್ದಾರೆ. ಹೌದು ಈಗ ಅವರು ಹೋಗಿ ನಮ್ಮ ಬಗ್ಗೆ ದೂರು ಕೊಟ್ರು ಅಂತಾದ್ರೆ ಹಾ. ನಮಗೆ ಸರಿಯಾದ ಶಿಕ್ಷೆ ಸಿಗ್ತದೆ. ಹೌದು. ಹಾಗಾಗಬಾರದು. ಅವರು ಹೋಗುವ ಮೊದಲು ನಾವು ಹೋಗ್ಬೇಕು ಅಲ್ವಾ? ಹೌದು. ಅಮ್ಮನ ಬಳಿಗೆ ಹೇಳುವುದಕ್ಕಿಂತ ಮೊದಲಾಗಿ ಹಾ. ಅಮ್ಮನ ಬಳಿಗೆ ನಾವು